ನಾನು ಇವತ್ತು ಮಾತನ್ನು ಹೇಳ್ತೇನೆ. ಭಾರತ ದೇಶಕ್ಕೆ ಒಂದು ಇನ್ನು ಮುಂದೆ ಈ ದೇಶದ ಆಶಾಕಿರಣ ಆಗಿದ್ರೆ ಅದು ರಾಹುಲ್ ಗಾಂಧಿ ಹೊರತು ಬೇರೆ ಯಾವ ನಾಯಕತ್ವವೂ ಇಲ್ಲ ರಾಹುಲ್ ಗಾಂಧಿ ಮುಂದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟೇ ಮಾತನ್ನು ಹೇಳಿ ನಾವು ಇವತ್ತು ಬಿಜೆಪಿಯವರ ಶಬ್ದವನ್ನು ಬಳಕೆ ಮಾಡುವುದಿಲ್ಲ. ಬಿಜೆಪಿಯವರು ಹೇಳಿದಂತ ವಿಚಾರಗಳು, ಅವರು ಮಾತಾಡಿದಂತ ಮಾತುಗಳನ್ನ ಬಳಕೆ ಮಾಡೋದಿಲ್ಲ. ಒಂದು ದಾರಿಯಲ್ಲಿ ನಾಯಿ ಹೋಗ್ತಾ ಇದ್ರೆ ಆ ನಾಯಿಯನ್ನು ಕರೆಸಿ ಇಷ್ಟೂ ಬುದ್ಧಿ ಇಲ್ಲ, ನಾಯಿಗಿಂತ ಕಡೆ ಅಂತ ಮಾತನ್ನು ಹೇಳ್ತಾರೆ. ರಾಹುಲ್ ಗಾಂಧಿ ನಾಯಿಗಿಂತ ಕಡೆ ಅಂತ ನೀವು ಹೇಳಿದ್ರೆ, ರಾಹುಲ್ ಗಾಂಧಿ ಅವರ ಬಗ್ಗೆ ಒಂದು ನಾಯಿ ಬಗ್ಗೆ ಒಂದು ವಿಚಾರ ಹೇಳ್ತೇನೆ. ನಾಯಿ ಮನೆಯಲ್ಲಿ ಸಾಕುವ ಪ್ರಾಣಿ. ನಾಯಿ ಮನುಷ್ಯರು ಕೊಡುವಂತಹ ಗೌರವ, ಒಂದು ಸಾಕಿದ ನಾಯಿಗೆ ಕೃತಜ್ಞತೆ ಇರ್ತದೆ. ಇವತ್ತು ಬಿಜೆಪಿ ಅವರು ಏನಾದರೂ ಈ ದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ಇವತ್ತು ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಆಗಿದ್ರೆ, ಇವತ್ತು ಭರತ್ ಶೆಟ್ಟಿ ಅವರು MLA ಆಗಿದ್ರೆ, ಅದು ಕಾಂಗ್ರೆಸ್ಸಿನ ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಹೋರಾಟದ ಫಲವಾಗಿಯೇ ಇವತ್ತು ಭರತ್ ಶೆಟ್ಟಿ MLA ಆಗಿದ್ದಾರೆ, ಕ್ಯಾಪ್ಟನ್ ಚೌಟ ಸಂಸದರಾಗಿದ್ದಾರೆ, ವೇದವಾಸ್ ಕಾಮತ್ MLA ಆಗಿದ್ದಾರೆ. ಹೊರತು ಅವರ ಹೋರಾಟ ಅಲ್ಲ, ಬಿಜೆಪಿ ಹೋರಾಟ ಅಲ್ಲ. ಬಿಜೆಪಿಯವರು ಬ್ರಿಟಿಷರ ಜೊತೆ ಕೈ ಜೋಡಿಸಿದಂತ ಹೇಳಿಗಳು, ಈ ಹೇಳಿಗಳಿಂದ ನಾವು ಪಾಠ ಕಲಿಯಬೇಕಾಗಿಲ್ಲ. ಬಿಜೆಪಿಗಳು ಕೊಡ್ಲಿಕ್ಕೆ ವಿರೋಧ ಮಾಡಿದರಲ್ಲಿ ಮೊದಲನೇದಾಗಿ RSS ಮತ್ತು ಬಿಜೆಪಿ ಪ್ರಮುಖ ಪಾತ್ರ ಇತ್ತು. ಆದರೆ ಇವತ್ತು ನಾವು ಸಮಾಜವನ್ನು ಕಟ್ಟಿದ್ದೇವೆ, ಸಮಾಜವನ್ನು ಬೆಳೆಸಿದ್ದೇವೆ, ಸಮಾಜದ ಎಲ್ಲ ವರ್ಗಗಳ ಜನರಿಗೆ ಶಾಂತಿ ನೆಮ್ಮದಿಯನ್ನ ಕೊಡುವಂತ ಪ್ರಯತ್ನ ಮಾಡಿದ್ದೇವೆ ಅಂತ ಹೇಳಿ ಸಮಾಜವನ್ನು ಕಟ್ತೇವೆ. ಬೋಲೋ ರಾಹುಲ್ ಗಾಂಧಿ ಕಿ, ಬೋಲೋ ರಾಹುಲ್ ಗಾಂಧಿ ಕಿ, ಬೋಲೋ ರಾಹುಲ್ ಗಾಂಧಿ ಕಿ, ಬೋಲೋ ಸೋನಿಯಾ ಗಾಂಧಿ ಕಿ, ಬೋಲೋ ಸೋನಿಯಾ ಗಾಂಧಿ ಕಿ, ಬೋಲೋ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಜಿ ಕಿ, ಬೋಲೋ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಜಿ ಕಿ, ಬೋಲೋ ಸಿದ್ದರಾಮಯ್ಯ की, बोलो सिद्धरामಯ್ಯ की, बोलो DK ಶಿವಕುಮಾರ್ की, बोलो DK ಶಿವಕುಮಾರ್ की. ಥ್ಯಾಂಕ್ ಯು. ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತ ಹರೀಶ್ ಕುಮಾರ್ ಅವರು ನಮ್ಮನ್ನು ಉದ್ದೇಶಿಸಿ बोलो भारत माता की, बोलो कांग्रेस पार्टी की, बोलो राहुल गांधी की. ಆಯೋಜಿಸಿದಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಕಾಶ್ ಸಾಲಿಯನ್ ಅವರು, ವಿಧಾನ ಪರಿಷತ್ನ ಶಾಸಕರಾದ ಈವನ್ ಡಿಸೋಜ ಅವರು ಮತ್ತು ನಮ್ಮೆಲ್ಲ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಲೀಂ ರವರು, ಎಲ್ಲ ಪಕ್ಷದ ಗೌರವಾನ್ವಿತ ಮುಖಂಡರೇ, ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಂತಹ ವಿಚಾರವಾಗಿ ನಮ್ಮ ನಾಯಕರುಗಳು ಮಾತನಾಡಿದ್ದಾರೆ. ಸನ್ಮಾನ್ಯ ಶಾಸಕರಾದ ಭರತ್ ಶೆಟ್ಟಿ ಅವರು ತಮ್ಮ ಭಾಷಣದಲ್ಲಿ ಅವರು ಆಡಿದಂತಹ ಮಾತುಗಳು ಅದು ಒಬ್ಬ ಗೌರವಾನ್ವಿತ ವ್ಯಕ್ತಿ ಮಾತನಾಡುವಂತಹ ಮಾತಲ್ಲ, ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಮಾತನಾಡುವಂತಹ ಮಾತಲ್ಲ. ಸನ್ಮಾನ್ಯ ಗೌರವಾನ್ವಿತ ಭರತ್ ಶೆಟ್ಟಿ ಅಂತ ನಾನು ಕರೀತೇನೆ ಅವರು. ಯಾಕೆಂತ ಹೇಳಿದ್ರೆ ಎರಡು ರೀತಿಯಲ್ಲಿ ಅವರು ಗೌರವಾನ್ವಿತರು. ಒಂದು, ಗೌರವಾನ್ವಿತ ಶಾಸಕರು. ಈ ಕರ್ನಾಟಕ ರಾಜ್ಯದ 224 ಶಾಸಕರಲ್ಲಿ ಸನ್ಮಾನ್ಯ ಭರತ್ ಶೆಟ್ಟಿ ಅವರು ಒಬ್ಬರು. 7.5 ಕೋಟಿ ಕರ್ನಾಟಕದ ಜನಸಂಖ್ಯೆಯಲ್ಲಿ 224 ಶಾಸಕರ ಪೈಕಿ 75 ವಿಧಾನ ಪರಿಷತ್ ಶಾಸಕರ ಪೈಕಿ 300ರಲ್ಲಿ, ಇಡೀ 7.5 ಕೋಟಿಯ 300ರಲ್ಲಿ ಇವರು ಒಬ್ಬ ವ್ಯಕ್ತಿ. ಅದಕ್ಕೋಸ್ಕರ ಅವರು ಗೌರವಾನ್ವಿತರು. ಇನ್ನೊಂದು, ಅವರು ಯಾಕೆ ಗೌರವಾನ್ವಿತರು ಅಂತ ಹೇಳಿದ್ರೆ, ಈ ನಮ್ಮ ಒಂದು ಪ್ರತಿಷ್ಠಿತವಾದಂತಹ ವೈದ್ಯಕೀಯ ವೃತ್ತಿಯನ್ನ ಭರತ್ ಶೆಟ್ರು ಮಾಡುವವರು. ವೈದ್ಯರಲ್ಲಿ ನಾವು ದೇವರನ್ನು ಕಾಣ್ತೇವೆ ಅನ್ನುವಂತ ಮಾತಿದೆ. ಬಹುಶಃ ಇಡೀ ವೈದ್ಯಕೀಯ ವೃತ್ತಿಗೆ ಅವರು ಅಪಮಾನ ಮಾಡಿದ್ದಾರೆ. ದೇಶದ 130-140 ಕೋಟಿ ಜನರಿಗೆ ಅವರು ಅಪಮಾನವನ್ನು ಮಾಡಿದ್ದಾರೆ. ಇಂತಹ ಒಬ್ಬ ಶಾಸಕರು ಶಾಸಕರಾಗಲಿಕ್ಕೆ ಅರ್ಹರಲ್ಲ. ಅವರು ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಈ ಕ್ಷಣದಿಂದ ಅವರು ಆ ಗೌರವಾನ್ವಿತ ಪ್ರತಿಷ್ಠಿತ ವೈದ್ಯಕೀಯ ವೃತ್ತಿಯನ್ನು ಅವರು ಮಾಡಬಾರದು. ಇಡೀ ದೇಶದ ವೈದ್ಯರಿಗೆ ಅವರು ಅಪಮಾನ ಮಾಡಿದ್ದಾರೆ. ಇಂತಹ ಒಬ್ಬ ಪ್ರತಿಷ್ಠಿತ ವೈದ್ಯರಿಗೆ, ಗೌರವಾನ್ವಿತರಿಗೆ ದೇವರು ಯಾಕೆ ಕೊಳಕು ಬಾಯಿ ಕೊಟ್ಟ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಕೊಳಕು ಬಾಯಿ ಅನ್ನುವಂಥದ್ದು
ಇವರಿಗೆ ಮಾತ್ರ ಅಲ್ಲ, ಬಿಜೆಪಿಯಲ್ಲಿ ಇನ್ನೂ ಒಬ್ರು ನಾಯಕರು ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಅವರನ್ನು ವಿಧಾನಸಭಾ ಪರಿಷತ್ನಲ್ಲಿ ಕೊಳಕುಬಾಯಿ ಅಂತ ಕರೀತಾ ಇದ್ವಿ. ಅವ್ರ ಪಕ್ಷವನ್ನು ಈಗ ಹೊರಗೆ ಹಾಕಿದ್ದಾರೆ. ಅವರನ್ನು ಈಗ ಮತ್ತೆ ಬರ್ಲಿಕ್ಕೆ ನೋಡ್ತಾ ಇದ್ದಾರೆ ಶಿವಪ್ಪನವರು, ನಮ್ಮ ಈಶ್ವರಪ್ಪನವರು, ಅವರ ತಮ್ಮ ಸನ್ಮಾನ್ಯ ಭರತಶೆಟ್ಟಿ ಅವರು. ಇಂಥ ಕೊಳಕುಬಾಯಿ ಯಾರಿಗೂ ಬರಬಾರದು. ಸನ್ಮಾನ್ಯ ಗೌರವಾನ್ವಿತ ಭರತಶೆಟ್ಟಿ ಅವರೇ, ನಾನು ನಿಮ್ಗೆ ಕೇಳ್ತಾ ಇದ್ದೇನೆ, ರಾಹುಲ್ ಗಾಂಧಿ ಯಾರು? ರಾಹುಲ್ ಗಾಂಧಿಯ ಪರಿಚಯ ನಿಮ್ಗೆ ಇದೆಯೇ? ನೀವು ಈ ದೇಶದ ಇತಿಹಾಸವನ್ನು ಓದಿದ್ದೀರಾ? ಈ ದೇಶದ ಇತಿಹಾಸವನ್ನು ನೀವು ಓದಿದ್ರೆ ರಾಹುಲ್ ಗಾಂಧಿ ಯಾರು ಅನ್ನುವಂಥದ್ದು ನಿಮ್ಗೆ ಗೊತ್ತಾಗ್ತದೆ. ಆಗ ನೀವು ಇಂತಹ ಮಾತನ್ನು ನೀವು ಆಡ್ತಾ ಇರಲಿಲ್ಲ. ನೆಹರು ಕುಟುಂಬ ಅಂದ್ರೆ ಈ ದೇಶದ ಒಂದು ಪ್ರತಿಷ್ಠಿತ ಮತ್ತು ಅಗರ್ಭ ಶ್ರೀಮಂತ ಕುಟುಂಬ. ಅಗರ್ಭ ಶ್ರೀಮಂತ ಕುಟುಂಬ. ಸ್ವಾತಂತ್ರ್ಯ ಸಂದರ್ಭ, ಭಾರತ ದೇಶ ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ತನ್ನ ಇಡೀ ಅವರ ಏನು ಸಂಪತ್ತಿದೆ, ಅವರ ಮನೆಯನ್ನು ಸಮೇತ ಇಡೀ ಸಂಪತ್ತನ್ನು ಅವರು ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದಂತಹ ಒಂದು ದೇಶದ ಗೌರವಾನ್ವಿತ ಕುಟುಂಬ. ಮೋತಿಲಾಲ್ ನೆಹರೂರವರು, ಜವಾಹರ್ಲಾಲ್ ನೆಹರೂರವರು ಸ್ವಾತಂತ್ರ್ಯ ಯೋಧರು. 11 ವರ್ಷಕ್ಕೂ ಹೆಚ್ಚು ಕಾಲ ನೆಹರೂರವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲುವಾಸ ಅನುಭವಿಸಿದವರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನಿಯಾಗಿದ್ದವರು, ನೆಹರೂರವರು ಪ್ರಧಾನಿಯಾಗಿದ್ದವರು. ಈ ದೇಶದ ರಾಜೀವ್ ಗಾಂಧಿ ಈ ದೇಶದ ಪ್ರಧಾನಿಯಾಗಿದ್ದವರು. ಇಂತಹ ಒಂದು ಪ್ರತಿಷ್ಠಿತ ಕುಟುಂಬ, ದೇಶಕ್ಕೋಸ್ಕರ ಎಲ್ಲವನ್ನು ಸಮರ್ಪಣೆ ಮಾಡಿದಂತಹ ಒಂದು ಕುಟುಂಬ. ಇಂತಹ ಒಂದು ದೊಡ್ಡ ಕುಟುಂಬದ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಿಮಗೆ ಇತಿಹಾಸ ಕಲಿಸ್ತಾರೆ. ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡಿಬೇಕು ಅಂತ ನನಗೆ ಅನಿಸ್ತದೆ ಅಂತ ಹೇಳ್ತೀರಿ ತಾವು. ಒಂದೇ, ನಿಮ್ಮ ಮಕ್ಕಳ ಕೆನ್ನೆಗೆ ನೀವು ಹೊಡೆಯುವುದು ಒಂದೇ. ನೀವು ಆ ರೀತಿ ಅಸಂಬದ್ಧವಾದ ಮಾತನ್ನು ಇನ್ನು ಮುಂದೆ ಆಡಬಾರ್ದು. ನೀವು ನಿಮ್ಮ ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನು ನಾವು ಇವತ್ತು ಜಿಲ್ಲಾ ಕಾಂಗ್ರೆಸ್, ನಮ್ಮ ಬ್ಲಾಕ್ ಕಾಂಗ್ರೆಸ್, ನಮ್ಮ ಕಾರ್ಯಕರ್ತರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡೆಯುವ ಮೊದಲು ನಿಮ್ಮ ಮಂಗಳೂರು ಉತ್ತರದ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬನನ್ನು ನಿಲ್ಲಿಸಿ ಪ್ರಶ್ನಿಸುವ ಧೈರ್ಯವನ್ನು ನೀವು ತೋರಿಸಿ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರನ್ನ ನಿಲ್ಲಿಸಿ ಪ್ರಶ್ನಿಸುವಂತಹ ಒಂದು ದೊಡ್ಡ ಗುಣವನ್ನ, ದೊಡ್ಡ ಒಂದು ಧೈರ್ಯವನ್ನ ನೀವು ಬೆಳೆಸಿಕೊಳ್ಳಿ. ಇಡೀ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ನಿಮಗೆ ಪಾಠವನ್ನು ಕಲಿಸಲಿಕ್ಕೆ ತಯಾರಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರೇನು ಕೈಕಟ್ಟಿಕೊಳ್ತಿಲ್ಲ, ಕಾಂಗ್ರೆಸ್ ಕಾರ್ಯಕರ್ತರು ಕೈಕಟ್ಟಿಕೊಳ್ತಿಲ್ಲ ಅಥವಾ ನಿಮ್ಮಾಗೆ ಹರಕುಬಾಯಿಯನ್ನು ಇಟ್ಕೊಳ್ಳಿಲ್ಲ, ಗೌರವಾನ್ವಿತ ಆಗಿದ್ದಾರೆ. ನಮಗೆ ಬೇಕಾದಂತಹ ಉತ್ತರವನ್ನು ಯಾವ ರೀತಿ ಕೊಡಬೇಕು ಆ ರೀತಿ ಕೊಡ್ಲಿಕ್ಕೆ ತಯಾರಿದ್ದಾರೆ. ಈ ದೇಶದಲ್ಲಿ ಹಿಂದುತ್ವವನ್ನು ಬೆಳೆಸಬೇಕು ಅನ್ನುವಂತಹ ಒಂದು ದುರುದ್ದೇಶವನ್ನು ಇಟ್ಟುಕೊಂಡವರು. ಹಿಂದೂ ಧರ್ಮ ಅನ್ನೋದು ಅದು ಇಡೀ ನಮ್ಮ ದೇಶದ ಎಲ್ರಿಗೂ ಸೇರಿದಂತಹ ಧರ್ಮ. ಅದೇ ರೀತಿ ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಮುಸ್ಲಿಂ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಯಾವುದೇ ಧರ್ಮ ಇರಲಿ, ಆ ಧರ್ಮ ಇಡೀ ದೇಶದ, ಈ ದೇಶ ಎಲ್ಲಾ ಧರ್ಮೀಯರಿಗೆ ಸೇರಿದಂತಹದ್ದು, ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ. ಸನ್ಮಾನ್ಯ ಸ್ವಾಮೀಜಿಗಳು ಕೂಡ ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಯಾವುದೇ ರೀತಿಯ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂತಹ ಒಂದು ಮಾತನ್ನ ಆಡ್ಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಮತ್ತು ಇದು ಲೋಕಸಭೆಯಲ್ಲಿ ಅವರು ಮಾತಾಡಿದಂತಹ ಮಾತು. ಈ ಲೋಕಸಭೆಯಲ್ಲಿ ಮಾತಾಡಿದಂತಹ ಮಾತು ಅಲ್ಲಿ ಕಡತದಲ್ಲಿ ಇರ್ತದೆ. ದಯವಿಟ್ಟು ನಿಮ್ಮೊಟ್ಟಿಗೆ ಇದ್ರಲ್ಲ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು, ಕ್ಯಾಪ್ಟನ್, ಈ ದೇಶದ ಯೋಧರಾಗಿ ಕೆಲಸ ಮಾಡಿದವರು, ಅವರಿಗೆ ಗೊತ್ತಿರಬಹುದು. ಅವರ ಹತ್ರ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಆ ಕಡತವನ್ನು ತೆಗೆದು ಅದರಲ್ಲಿ ಏನು ಮಾತನಾಡಿದ್ದಾರೆ ಅನ್ನೋದನ್ನು ದಯವಿಟ್ಟು ಸ್ವಲ್ಪ ಓದಿ. ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಡ್ತಾ ಇರುವವರು ನೀವು. ಭಾರತೀಯ ಜನತಾ ಪಕ್ಷ ಮತ್ತು RSS ನವರು ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಹಿಂದೂಗಳ ಯುವಕರ ಕೈಗೆ ಕತ್ತಿ ಕೊಡ್ತಾ ಇದ್ದಾರೆ, ಹಿಂದೂ ಯುವಕರ ಕೈಗೆ ತ್ರಿಶೂಲ ಕೊಡ್ತಾ ಇದ್ದಾರೆ, ಹಿಂದೂ ಬಾಲಕರನ್ನ ಜೈಲಿಗೆ ಕಳಿಸ್ತಾ ಇದ್ದಾರೆ. ಇಡೀ ದೇಶದ ಯುವ ಜನತೆಯನ್ನ ತಪ್ಪುದಾರಿಗೆ ಹಿಂದುತ್ವದ ಅಮಲ್ನಲ್ಲಿ ನೀವು ಜೈಲಿಗೆ ಕಳಿಸುವಂತಹ, ದೇಶದ್ರೋಹಿಗಳನ್ನಾಗಿ ಮಾಡುವಂತಹ, ಸಮಾಜಘಾತುಕರನ್ನಾಗಿ ಮಾಡುವಂತಹ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಮಾಡ್ತಾ ಇದೆ. ಎಚ್ಚರ ವಹಿಸಬೇಕು. ಇವತ್ತು ನಿಮಗೆ ದೇಶದಲ್ಲಿ ಅರ್ಥ ಆಗಿರ್ಬೋದು, ಏನು ನೀವು ರಾಮ ಮಂದಿರವನ್ನ ಕಟ್ಟಿದ್ರಿ, ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರವನ್ನ ಕಟ್ಟಿದ್ರಿ, ರಾಮ ಮಂದಿರವನ್ನು ಚುನಾವಣೆಯ ಅಸ್ತ್ರವಾಗಿ ಬಳಸ್ಕೊಂಡ್ರಿ. ರಾಮ ಮಂದಿರ ಒಂದು ದೇವಸ್ಥಾನ. ನಾವು ದೇವಸ್ಥಾನವನ್ನು ಕಟ್ಟಿದ್ರೆ ಆ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಆಗ್ಬೇಕಾದ್ರೆ ಅದು ಸಂಪೂರ್ಣ ಆಗ್ಬೇಕು ಮತ್ತು ಅದರ ತುದಿಯಲ್ಲಿ ಒಂದು ಕಲಶವನ್ನ ಪ್ರತಿಷ್ಠಾಪನೆ ಮಾಡಿ ಬ್ರಹ್ಮ ಕಲಶೋತ್ಸವವನ್ನು ಮಾಡುವಂತಹದ್ದು
ಹಿಂದೂ ಧರ್ಮದ ದೇವಸ್ಥಾನಗಳಲ್ಲಿ ನಡೀತಾ ಇರುವಂತ ಒಂದು ಪದ್ಧತಿ. ನೀವೇನು ಮಾಡಿದ್ದೀರಿ? ರಾಮ ಮಂದಿರದಲ್ಲಿ ತಾವು ಏನು ಮಾಡಿದ್ದೀರಿ? ಕೇವಲ ಒಂದು ಅಂತಸ್ತನ್ನು ಮಾತ್ರ ಕಟ್ಟಿ ಇವತ್ತು ಚುನಾವಣೆಗೋಸ್ಕರ ಜನರ ಹಿಂದೂ ಭಾವನೆಗಳನ್ನ ಕೆರಳಿಸುವುದಕ್ಕೋಸ್ಕರ ಅದರಲ್ಲಿ ಬ್ರಹ್ಮಕಲಶವನ್ನ ಮಾಡಿದ್ದೀರಿ. ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮಕಲಶ ಮಾಡಬೇಕಾದ್ರೆ ಆ ಗರ್ಭಗುಡಿಯ ಒಳಗೆ ತಂತ್ರಿಯವರು ಮತ್ತು ಅರ್ಚಕರು ಬಿಟ್ಟರೆ ಮತ್ತೆ ಯಾರಿಗೂ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಹಿಂದೂ ಧರ್ಮದ ಪದ್ಧತಿ, ಹಿಂದೂ ಶಾಸ್ತ್ರದಲ್ಲಿ ಹೇಳುವಂತಹ ಪದ್ಧತಿ ಏನು ಅಂತ ಹೇಳಿದ್ರೆ, ಗರ್ಭಗುಡಿಯ ಒಳಗೆ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಪ್ರವೇಶ ಇರುವುದು ತಂತ್ರಿಗಳು ಮತ್ತು ಅರ್ಚಕರಿಗೆ ಮಾತ್ರ. ಯಾವುದೇ ದೇಶದ ಯಾವುದೇ ರಾಜಕಾರಣಿಗೆ, ಅವನು ಪ್ರಧಾನಮಂತ್ರಿ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಗವರ್ನರ್ ಆಗಿರ್ಬೋದು, ಅವನಿಗೆ ಪ್ರವೇಶ ಮಾಡುವಂತಹ ಹಕ್ಕು ಆ ಧರ್ಮದಲ್ಲಿ ಇಲ್ಲ. ನೀವೇನು ಮಾಡಿದ್ರಿ? ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಬ್ರಹ್ಮಕಲಶೋತ್ಸವ ಸಮಾರಂಭದಲ್ಲಿ ಗರ್ಭಗುಡಿಯೊಳಗೆ ಕರೆಸಿಕೊಂಡ್ರಿ. ಅದೇ ನಿಮಗೆ ಶಾಪ. ಇಡೀ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ನೀವು ಅಡ್ಡಿಪಡಿಸಿದ್ದೀರಿ. ಹಿಂದೂ ಅದರ ಪಾಪದ ಫಲವಾಗಿ ರಾಮ ಮಂದಿರ ನಿರ್ಮಾಣ ಮಾಡಿದಂತಹ, ಹಿಂದಿಯಲ್ಲಿ, ಕನ್ನಡದಲ್ಲಿ, ತುಳುವಿನಲ್ಲಿ ಒಂದು ಹೇಳ್ತಾರೆ ಪಾರ್ ಅಂತ ಹೇಳಿದ್ರೆ ಓಡು. 140ಕ್ಕೂ ಹೆಣಗಾಡ್ತಿದ್ದೀರಿ. ನಾವು 120 ಕಾಂಗ್ರೆಸ್ ಪಕ್ಷ ಏಕಪಕ್ಷವಾಗಿ ಬರ್ತದೆ ಮತ್ತು ನಮ್ಮ INDA ಅಧಿಕಾರಕ್ಕೆ ಬರ್ತದೆ ಅನ್ನುವಂತಹ ಮಾತನ್ನು ಹೇಳಿದ್ದೀವಿ. ನಾವು 120 ಅಂತ ಹೇಳಿದ್ದೀವಿ, 100ಕ್ಕೆ ಬಂದಿದ್ದೀವಿ. ನೀವು 400 ಹೇಳಿ 240ಕ್ಕೆ ಬಂದಿದ್ದೀವಿ. ನಾವು ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿ 272 ಬಂದಿದ್ದೇವೆ, ನೀವು 292 ಬಂದಿದ್ದೀರಿ. ಕೇವಲ 10 ಸೀಟ್ಗಳ ನಮಗೆ ಅಂತರ. ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟ INDA ಒಕ್ಕೂಟ ಇವತ್ತು ಬಲಿಷ್ಠವಾಗಿದೆ. ಮತ್ತು ನಿಮ್ಗೆ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಲ್ಲಿ ಜನರು ಪಾಠವನ್ನ ನಿಮ್ಮ ಪಕ್ಷಕ್ಕೆ ಕಲಿಸಿದ್ರ, ಅದೇ ಪಾಠವನ್ನ ಉತ್ತರ ಪ್ರದೇಶದಲ್ಲಿಯೂ ಕಲಿಸಿದ್ದಾರೆ. ಮುಂದಿನ ಚುನಾವಣೆಗಿದೆ. ರಾಹುಲ್ ಗಾಂಧಿ ಅವರು 3/4 ಗಂಟೆ ಲೋಕಸಭೆಯಲ್ಲಿ ಮಾತನಾಡುವಾಗ ನಿಮ್ಮ 56 ಇಂಚಿ ಎದೆ ಏನಾಗಿತ್ತು ಸ್ವಾಮಿ? ಸ್ವಲ್ಪ ಟಿವಿ ನೋಡಿದ್ದೀರಾ ನೀವು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಾ? ಏನು ಪರಿಸ್ಥಿತಿ ಆ ಪ್ರಧಾನಮಂತ್ರಿ? 56 ಇಂಚಿನ ನಮ್ಮ ಪ್ರಧಾನಮಂತ್ರಿ ಅವರೇನು ವಿಶ್ವಗುರು ಯಾರು ಇಲ್ಲ. ವಿಶ್ವಗುರು ಉಗ್ಗುರು ಆಗಿದೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಭಾರತೀಯ ಜನತಾ ಪಕ್ಷ ತನ್ನ ಕೊನೆಯ ದಿನಗಳನ್ನು ಎಣಿಸ್ತಾ ಇದೆ. ಬಂಧುಗಳೇ, ಇನ್ನು ಒಂದು ತಪ್ಪಿದ್ರೆ 2 ವರ್ಷ ನಿಮ್ಮ ಲೋಕಸಭಾ ನಿಮ್ಮ ಅವಧಿ, ಭಾರತ ದೇಶದಲ್ಲಿ NDA ಸರ್ಕಾರದ ಅವಧಿ 1 ವರ್ಷ, ತಪ್ಪಿದ್ರೆ 2 ವರ್ಷ, 700 ದಿವಸ ನಿಮ್ಮ ಖಂಡಿತ ನೀವು ದಾಟುವುದಿಲ್ಲ. ಮುಂದಿನ ಸರ್ಕಾರ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇರ್ತದೆ. ರಾಹುಲ್ ಗಾಂಧಿ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡುವಂಥದ್ದು, ದರ್ಪ ದೌರ್ಜನ್ಯದಿಂದ ಮಾತನಾಡುವಂಥದ್ದು ನಾವು ಖಂಡಿಸ್ತೇವೆ. ಮತ್ತು ನಿಮ್ಮ ನಾಳೆಗೆ ಹತೋಟಿಯಲ್ಲಿರಲಿ, ಎಚ್ಚರದಿಂದಿರಿ ಅಂತೇಳಿ ಸನ್ಮಾನ್ಯ ಭರತ್ ಶೆಟ್ಟಿ ಅವರಿಗೆ, ಕಾಂಗ್ರೆಸ್ ಪಾರ್ಟಿ ಕಿ, ಸೋನಿಯಾ ಗಾಂಧಿ ಕಿ, ಮಲ್ಲಿಕಾರ್ಜುನ ಖರ್ಗೆ ಕಿ, DK ಶಿವಕುಮಾರ್ ಕಿ, ಸಿದ್ದರಾಮಯ್ಯ ಕಿ. ಒಂದು ಪ್ರಸಂಗ, ಬಹುಶಃ ಇದನ್ನು ನಾವು ಎಲ್ಲರೂ ಕಷ್ಟದಿದ್ದಾರೆ, ಇವರು ಎಷ್ಟು ಮಂದಿಯ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಅಂತ ಇವತ್ತು ಇವರು ಹೇಳ್ಬೇಕು. ಬಹುಶಃ ಕೊರೋನಾ ಸಂದರ್ಭದಲ್ಲಿ ಇದೇ ಒಂದು ಈ ಶಾಸಕರು ಒಂದು ಹಿಂದೂ ಮಹಿಳೆಯ ಒಂದು ಮಾಡಿದಂತ ಈ ಒಂದು ವೈದ್ಯ ಅಂತ ಹೇಳಲಿಕ್ಕೆ ಇವತ್ತು ನಮ್ಗೆ ನಾಚಿಕೆ ಆಗುತ್ತೆ. ಬಿಜೆಪಿ ನಾಯಕರು ಇಂಥ ಡೈಲಾಗ್ಗಳನ್ನು ಕೊಟ್ಟಿದ್ದೀರಾ, ಮುಂದಿನ ಸಾಲ ನಿಮಗೆ ಟಿಕೆಟ್ ಬಂದ್. ಇದನ್ನು ನೀವು ಗಮನ ಇಡಬೇಕು. ಯಾವ ನಿಮ್ಮ ನಾಯಕರು ಇಂಥ ಒಂದು ಬಾಯಿ ಬುರುಕತನವನ್ನು ಬಿಟ್ಟಿದ್ದೀರಾ, ಇವತ್ತು ಈಶ್ವರಪ್ಪರಿಂದ ಹಿಡಿದು ತಾವು ನೋಡಿ, ಯಾರಿಗೂ ನಿಮ್ಮ ಪಕ್ಷದ ನಾಯಕರು ನಿಮಗೆ ನೆಕ್ಸ್ಟ್ಗೆ ಅವಕಾಶ ಕೊಡೋದಿಲ್ಲ. ಇವತ್ತು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರ ಬಗ್ಗೆ ವಿರೋಧ ಪಕ್ಷದವರ ಚೊಚ್ಚಲ ಭಾಷಣದಲ್ಲಿ ಇಷ್ಟು ಉರಿ ಬಿದ್ದಿದೆ, ಇವರಿಗೆ ಇಷ್ಟು ಉರಿ ಬಿದ್ದಿದೆ, ಹೊಟ್ಟೆ ಯಾವ ತಳಮಳ ತಡೆಯಲಿಕ್ಕೆ ಆಗದೆ ಬಾಯಿಗೆ ಬಂದಾಗೆ ಇವರು ಮಾತಾಡ್ತಾರೆ. ಸಲಾಂ ನಾನು ಹೇಳ್ತೇನೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ. ಹಾಗಾದ್ರೆ ಚೊಚ್ಚಲ ಪ್ರಸಂಗ, ಚೊಚ್ಚಲ ಸನ್ನಿವೇಶ, ಚೊಚ್ಚಲ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಎದೆ ತಟ್ಟಿ ನಿಂತಿದ್ದಾರೆ. ನಮ್ಮ ಮೋದಿಜಿಯವರು 4 ಸಲ ನೀರು ಕೊಡ್ತಿದ್ದಾರೆ, ಎದ್ದು ನೀರು ಕೊಡ್ತಿದ್ದಾರೆ. ಅದೇ ಅಷ್ಟು ಸಲ ನೀರು ಕುಡಿಸಿದ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರ ಎದೆ ಒಟ್ಟಿ ಬಿಡಿ, ಅವರ ಮುಂದೆ ನಿಲ್ಲಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳಿ, ಒಂದು ವೇಳೆ ಈ ಭರತ್ ಶೆಟ್ಟಿ ನಮ್ಮ ಮುಂದೆ ಬಂದರೆ ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇದ್ದೀರಲ್ಲ, ಚಪ್ಪಲಿ ಹಾರ ಮಾಡ್ತೇವೆ. ಚಪ್ಪಲಿ ಹಾರ ನಿಮಗೆ ಬಿಡುವುದಿಲ್ಲ. ಎಲ್ಲ ನಮ್ಮ ಮಹಿಳೆಯರಿದ್ದಾರೆ ಇಲ್ಲಿ, ಚಪ್ಪಲಿ ಹಾರ
ನೆನಪಿಡಿ, ಇನ್ನು ಮುದ್ದಕ್ಕೆ ನಿಮ್ಮ ಬಾಯಿಯನ್ನು ಹರಿಬಿಟ್ರೆ ಜಾಗ್ರತೆಯಿಂದ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಮ್ಮ ನಾಯಕರಿಗೆ ನಾನು ದೊಡ್ಡ ಸಲಾಂ ಕೊಟ್ಟು ಮಾತಿಗೆ ವಂದಿಸುತ್ತ ಜೈ ಹಿಂದ್, ಜೈ ಕರ್ನಾಟಕ. ನೀವು ಆಯ್ತು ಅವಕಾಶ ಕೊಟ್ಟಿದ್ದೇವೆ, ಇನ್ನು ಜಾಸ್ತಿ ಮಾಡಬಾರದು ಅಂತ ಎಲ್ರಿಗೂ ಧನ್ಯವಾದಗಳು. ವಿಧಾನಸಭಾ ಕ್ಷೇತ್ರದ ವತಿಯಿಂದ ಲೋಕಸಭೆಯಲ್ಲಿ ಮಾತಾಡುವಂತಹದ್ದು ಗಂಡಸುತನ. ಇಲ್ಲಿ ಬೀದಿಯಲ್ಲಿ 4 ಜನರನ್ನ ತೆಗೆದುಕೊಂಡು ಮಾತಾಡ್ತಿರಲ್ಲ, ಅದಕ್ಕೆ ಏನನ್ಬೇಕು ಅಂತ ಭರತ್ ಶೆಟ್ಟಿಯೇ ಉತ್ತರ ಕೊಡಬೇಕು. ನಾನು ಇವತ್ತು ಮಾತನ್ನು ಹೇಳ್ತೇನೆ, ಭಾರತ ದೇಶಕ್ಕೆ ಒಂದು ಇನ್ನು ಮುಂದೆ ಈ ದೇಶದ ಆಶಾಕಿರಣ ಆಗಿದ್ರೆ ಅದು ರಾಹುಲ್ ಗಾಂಧಿ ಹೊರತು ಬೇರೆ ಯಾವ ನಾಯಕತ್ವವೂ ಇಲ್ಲ ರಾಹುಲ್ ಗಾಂಧಿ ಮುಂದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟೇ ಮಾತನ್ನು ಹೇಳಿ ನಾವು ಇವತ್ತು ಬಿಜೆಪಿಯವರ ಶಬ್ದವನ್ನು ಬಳಕೆ ಮಾಡುವುದಿಲ್ಲ. ಬಿಜೆಪಿಯವರು ಹೇಳಿದಂಥ ವಿಚಾರಗಳು, ಅವರು ಮಾತಾಡಿದಂಥ ಮಾತುಗಳನ್ನು ಬಳಕೆ ಮಾಡೋದಿಲ್ಲ. ಒಂದು ದಾರಿಯಲ್ಲಿ ನಾಯಿ ಹೋಗ್ತಾ ಇದ್ರೆ ಆ ನಾಯಿಯನ್ನು ಕರೆಸಿ ಇಷ್ಟೂ ಬುದ್ಧಿ ಇಲ್ಲ, ನಾಯಿಗಿಂತ ಕಡೆ ಅಂತ ಮಾತನ್ನು ಹೇಳ್ತಾರೆ. ರಾಹುಲ್ ಗಾಂಧಿ ನಾಯಿಗಿಂತ ಕಡೆ ಅಂತ ನೀವು ಹೇಳಿದ್ರೆ, ರಾಹುಲ್ ಗಾಂಧಿ ಅವರಿಗೆ ಒಂದು ನಾಯಿ ಬಗ್ಗೆ ಒಂದು ವಿಚಾರ ಹೇಳ್ತಾರೆ. ನಾಯಿ ಮನೆಯಲ್ಲಿ ಸಾಕುವ ಪ್ರಾಣಿ, ನಾಯಿ ಮನುಷ್ಯರು ಕೊಡುವಂತ ಗೌರವ, ಒಂದು ಸಾಕಿದ ನಾಯಿಗೆ ಕೃತಜ್ಞತೆ ಇರ್ತದೆ. ಇವತ್ತು ಬಿಜೆಪಿ ಅವರು ಏನಾದರೂ ಈ ದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ, ಇವತ್ತು ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಆಗಿದ್ರೆ, ಇವತ್ತು ಭರತ್ ಶೆಟ್ಟಿ ಅವರು MLA ಆಗಿದ್ರೆ, ಅದು ಕಾಂಗ್ರೆಸ್ಸಿನ ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಹೋರಾಟದ ಫಲವಾಗಿಯೇ ಇವತ್ತು ಭರತ್ ಶೆಟ್ಟಿ
MLA ಆಗಿದ್ದಾರೆ, ಕ್ಯಾಪ್ಟನ್ ಚೌಟ ಸಂಸದರಾಗಿದ್ದಾರೆ, ವೇದವಾಸ್ ಕಾಮತ್ MLA ಆಗಿದ್ದಾರೆ. ಹೊರತು ಅವರ ಹೋರಾಟ ಅಲ್ಲ, ಬಿಜೆಪಿ ಹೋರಾಟ ಅಲ್ಲ. ಬಿಜೆಪಿಯವರು ಬ್ರಿಟಿಷರ ಜೊತೆ ಕೈ ಜೋಡಿಸಿದಂತ ಹೇಳಿಗಳು. ಈ ಹೇಳಿಗಳಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಬಿಜೆಪಿಗಳು ಕೊಡ್ಲಿಕ್ಕೆ ವಿರೋಧ ಮಾಡಿದರಲ್ಲಿ ಮೊದಲನೇದಾಗಿ RSS ಮತ್ತು ಬಿಜೆಪಿ ಪ್ರಮುಖ ಪಾತ್ರ ಇತ್ತು. ಆದರೆ ಇವತ್ತು ನಾವು ಸಮಾಜವನ್ನು ಕಟ್ಟಿದ್ದೇವೆ, ಸಮಾಜವನ್ನು ಬೆಳೆಸಿದ್ದೇವೆ, ಸಮಾಜದ ಎಲ್ಲ ವರ್ಗಗಳ ಜನರಿಗೆ ಶಾಂತಿ ನೆಮ್ಮದಿಯನ್ನ ಕೊಡುವಂತ ಪ್ರಯತ್ನ ಮಾಡಿದ್ದೇವೆ ಅಂತ ಹೇಳಿ ಸಮಾಜವನ್ನು ಕಟ್ತೇವೆ. ಬೋಲೋ ರಾಹುಲ್ ಗಾಂಧಿ ಕಿ, ಬೋಲೋ ರಾಹುಲ್ ಗಾಂಧಿ ಕಿ, ಬೋಲೋ ರಾಹುಲ್ ಗಾಂಧಿ ಕಿ, ಬೋಲೋ ಸೋನಿಯಾ ಗಾಂಧಿ ಕಿ, बोलो सोनिया गांधी की, बोलो श्री मल्लिकार्जुन खड़गे जी की, बोलो श्री मल्लिकार्जुन खड़गे जी की, बोलो सिद्धरामैया की, बोलो सिद्धरामैया की, बोलो DK शिवकुमार की, बोलो DK शिवकुमार की. थैंक यू. ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತ ಹರೀಶ್ ಕುಮಾರ್ ಅವರು ನಮ್ಮನ್ನು ಉದ್ದೇಶಿಸಿ बोलो भारत माता की, बोलो कांग्रेस पार्टी की, बोलो ರಾಹುಲ್ ಗಾಂಧಿ की. ಆಯೋಜಿಸಿದಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಕಾಶ್ ಸಾಲಿಯಂರವರು, ವಿಧಾನ ಪರಿಷತ್ನ ಶಾಸಕರಾದ ಐವನ್ ಡಿಸೋಜ ಅವರು ಮತ್ತು ನಮ್ಮೆಲ್ಲ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಲೀಮ್ರವರು, ಎಲ್ಲ ಪಕ್ಷದ ಗೌರವಾನ್ವಿತ ಮುಖಂಡರೇ, ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಂತಹ ವಿಚಾರವಾಗಿ ನಮ್ಮ ನಾಯಕರುಗಳು ಮಾತನಾಡಿದ್ದಾರೆ. ಸನ್ಮಾನ್ಯ ಶಾಸಕರಾದ ಭರತ್ ಶೆಟ್ಟಿ ಅವರು ತಮ್ಮ ಭಾಷಣದಲ್ಲಿ ಅವರು ಆಡಿದಂತಹ ಮಾತುಗಳು ಅದು ಒಬ್ಬ ಗೌರವಾನ್ವಿತ ವ್ಯಕ್ತಿ ಮಾತನಾಡುವಂತಹ ಮಾತಲ್ಲ, ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಮಾತನಾಡುವಂತಹ ಮಾತಲ್ಲ. ಸನ್ಮಾನ್ಯ ಗೌರವಾನ್ವಿತ ಭರತ್ ಶೆಟ್ಟಿ ಅಂತ ನಾನು ಕರೀತೇನೆ ಅವರನ್ನು. ಯಾಕೆಂತ ಹೇಳಿದ್ರೆ ಎರಡು ರೀತಿಯಲ್ಲಿ ಅವರು ಗೌರವಾನ್ವಿತರು. ಒಂದು ಗೌರವಾನ್ವಿತ ಶಾಸಕರು. ಈ ಕರ್ನಾಟಕ ರಾಜ್ಯದ 224 ಶಾಸಕರಲ್ಲಿ ಸನ್ಮಾನ್ಯ ಭರತ್ ಶೆಟ್ಟಿ ಅವರು ಒಬ್ಬರು. 7.5 ಕೋಟಿ ಕರ್ನಾಟಕದ ಜನಸಂಖ್ಯೆಯಲ್ಲಿ 224 ಶಾಸಕರ ಪೈಕಿ 75 ವಿಧಾನ ಪರಿಷತ್ ಶಾಸಕರ ಸಂಖ್ಯೆ 300ರಲ್ಲಿ, ಇಡೀ 7.5 ಕೋಟಿಯ 300ರಲ್ಲಿ ಇವರು ಒಬ್ಬ ವ್ಯಕ್ತಿ. ಅದಕ್ಕೋಸ್ಕರ ಅವರು ಗೌರವಾನ್ವಿತರು. ಇನ್ನೊಂದು ಅವರು ಯಾಕೆ ಗೌರವಾನ್ವಿತರು ಅಂತ ಹೇಳಿದ್ರೆ, ಈ ನಮ್ಮ ಒಂದು ಪ್ರತಿಷ್ಠಿತವಾದಂತಹ ವೈದ್ಯಕೀಯ ವೃತ್ತಿಯನ್ನ ಭರತ್ ಶೆಟ್ರು ಮಾಡುವವರು. ವೈದ್ಯರಲ್ಲಿ ನಾವು ದೇವರನ್ನು ಕಾಣ್ತೇವೆ ಅನ್ನುವಂತ ಮಾತಿದೆ. ಬಹುಶಃ ಇಡೀ ವೈದ್ಯಕೀಯ ವೃತ್ತಿಗೆ ಅವರು ಅಪಮಾನ ಮಾಡಿದ್ದಾರೆ. ದೇಶದ 130-140 ಕೋಟಿ ಜನರಿಗೆ ಅವರು ಅಪಮಾನವನ್ನು ಮಾಡಿದ್ದಾರೆ. ಇಂತಹ ಒಬ್ಬ ಶಾಸಕರು ಶಾಸಕರಾಗಲಿಕ್ಕೆ ಅರ್ಹರಲ್ಲ. ಅವರು ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಈ ಕ್ಷಣದಿಂದ ಅವರು ಆ ಗೌರವಾನ್ವಿತ ಪ್ರತಿಷ್ಠಿತ ವೈದ್ಯಕೀಯ ವೃತ್ತಿಯನ್ನು ಅವರು ಮಾಡಬಾರದು. ಇಡೀ ದೇಶದ ವೈದ್ಯರಿಗೆ ಅವರು ಅಪಮಾನ ಮಾಡಿದ್ದಾರೆ. ಇಂತಹ ಒಬ್ಬ ಪ್ರತಿಷ್ಠಿತ ವೈದ್ಯರಿಗೆ, ಗೌರವಾನ್ವಿತರಿಗೆ ದೇವರು ಯಾಕೆ ಕೊಳಕು ಬಾಯಿ ಕೊಟ್ಟ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಕೊಳಕು ಬಾಯಿ ಅನ್ನುವಂಥದ್ದು ಇವರಿಗೆ ಮಾತ್ರ ಅಲ್ಲ, ಬಿಜೆಪಿಯಲ್ಲಿ ಇನ್ನೊಬ್ರು ನಾಯಕರು ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಅವರನ್ನು ವಿಧಾನಸಭಾ ಪರಿಷತ್ನಲ್ಲಿ ಕೊಳಕು ಬಾಯಿ ಅಂತ ಕರೀತಾ ಇದ್ವಿ. ಅವ್ರ ಪಕ್ಷವನ್ನು ಈಗ ಹೊರಗೆ ಹಾಕಿದ್ದಾರೆ. ಅವರನ್ನು ಈಗ ಮತ್ತೆ ಬರ್ಲಿಕ್ಕೆ ನೋಡ್ತಾ ಇದ್ದಾರೆ ಶಿವಪ್ಪನವರು, ನಮ್ಮ ಈಶ್ವರಪ್ಪನವರು, ಅವರ ತಮ್ಮ ಸನ್ಮಾನ್ಯ ಭರತ್ ಶೆಟ್ಟಿ ಅವರು. ಇಂತಹ ಕೊಳಕು ಬಾಯಿ ಯಾರಿಗೂ ಬರಬಾರದು. ಸನ್ಮಾನ್ಯ ಗೌರವಾನ್ವಿತ ಭರತ್ ಶೆಟ್ಟಿ ಅವರೇ, ನಾನು ನಿಮ್ಗೆ ಕೇಳ್ತಾ ಇದ್ದೇನೆ, ರಾಹುಲ್ ಗಾಂಧಿ ಯಾರು? ರಾಹುಲ್ ಗಾಂಧಿಯ ಪರಿಚಯ ನಿಮ್ಗೆ ಇದೆಯೇ? ನೀವು ಈ ದೇಶದ ಇತಿಹಾಸವನ್ನು ಓದಿದ್ದೀರಾ? ಈ ದೇಶದ ಇತಿಹಾಸವನ್ನು ನೀವು ಓದಿದ್ರೆ ರಾಹುಲ್ ಗಾಂಧಿ ಯಾರು ಅನ್ನುವಂಥದ್ದು ನಿಮ್ಗೆ ಗೊತ್ತಾಗ್ತದೆ. ಆಗ ನೀವು ಇಂತಹ ಮಾತನ್ನು ನೀವು ಆಡ್ತಾ ಇರಲಿಲ್ಲ. ನೆಹರು ಕುಟುಂಬ ಅಂದ್ರೆ ಈ ದೇಶದ ಒಂದು ಪ್ರತಿಷ್ಠಿತ ಮತ್ತು ಅಗರ್ಭ ಶ್ರೀಮಂತ ಕುಟುಂಬ. ಅಗರ್ಭ ಶ್ರೀಮಂತ ಕುಟುಂಬ. ಸ್ವಾತಂತ್ರ್ಯ ಸಂದರ್ಭ, ಭಾರತ ದೇಶ ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ತನ್ನ ಇಡೀ ಅವರ ಏನು ಸಂಪತ್ತಿದೆ, ಅವರ ಮನೆಯನ್ನು ಸಮೇತ ಇಡೀ ಸಂಪತ್ತನ್ನು ಅವರು ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದಂತಹ ಒಂದು
ದೇಶದ ಗೌರವಾನ್ವಿತ ಕುಟುಂಬ. ಮೋತಿಲಾಲ್ ನೆಹರೂರವರು, ಜವಾಹರ್ಲಾಲ್ ನೆಹರೂರವರು ಸ್ವಾತಂತ್ರ್ಯ ಯೋಧರು. 11 ವರ್ಷಕ್ಕೂ ಹೆಚ್ಚು ಕಾಲ ನೆಹರೂರವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲುವಾಸ ಅನುಭವಿಸಿದವರು. ಶ್ರೀಮತಿ ಇಂದಿರಾ ಗಾಂಧಿಯವರು ಈ ದೇಶದ ಪ್ರಧಾನಿಯಾಗಿದ್ದವರು, ನೆಹರೂರವರು ಪ್ರಧಾನಿಯಾಗಿದ್ದವರು. ಈ ದೇಶದ ರಾಜೀವ್ ಗಾಂಧಿ ಈ ದೇಶದ ಪ್ರಧಾನಿಯಾಗಿದ್ದವರು. ಇಂತಹ ಒಂದು ಪ್ರತಿಷ್ಠಿತ ಕುಟುಂಬ, ದೇಶಕ್ಕೋಸ್ಕರ ಎಲ್ಲವನ್ನು ಸಮರ್ಪಣೆ ಮಾಡಿದಂತಹ ಒಂದು ಕುಟುಂಬ. ಇಂತಹ ಒಂದು ದೊಡ್ಡ ಕುಟುಂಬದ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಿಮಗೆ ಇತಿಹಾಸ ಕಲಿಸ್ತಾರೆ. ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡಿಬೇಕು ಅಂತ ನನಗೆ ಅನಿಸ್ತದೆ ಅಂತ ಹೇಳ್ತೀರಿ ತಾವು. ಒಂದೇ, ನಿಮ್ಮ ಮಕ್ಕಳ ಕೆನ್ನೆಗೆ ನೀವು ಹೊಡೆಯುವುದು ಒಂದೇ. ನೀವು ಆ ರೀತಿ ಅಸಂಬದ್ಧವಾದ ಮಾತನ್ನು ಇನ್ನು ಮುಂದೆ ಆಡಬಾರ್ದು. ನೀವು ನಿಮ್ಮ ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನು ನಾವು ಇವತ್ತು ಜಿಲ್ಲಾ ಕಾಂಗ್ರೆಸ್, ನಮ್ಮ ಬ್ಲಾಕ್ ಕಾಂಗ್ರೆಸ್, ನಮ್ಮ ಕಾರ್ಯಕರ್ತರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡೆಯುವ ಮೊದಲು ನಿಮ್ಮ ಮಂಗಳೂರು ಉತ್ತರದ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬನನ್ನು ನಿಲ್ಲಿಸಿ ಪ್ರಶ್ನಿಸುವ ಧೈರ್ಯವನ್ನು ನೀವು ತೋರಿಸಿ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನನ್ನ ನಿಲ್ಲಿಸಿ ಪ್ರಶ್ನಿಸುವಂತಹ ಒಂದು ದೊಡ್ಡ ಗುಣವನ್ನ, ದೊಡ್ಡ ಒಂದು ಧೈರ್ಯವನ್ನ ನೀವು ಬೆಳೆಸಿಕೊಳ್ಳಿ. ಇಡೀ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ನಿಮಗೆ ಪಾಠವನ್ನು ಕಲಿಸಲಿಕ್ಕೆ ತಯಾರಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರೇನು ಕೈಕಟ್ಟಿಕೊಳ್ತಿಲ್ಲ, ಕಾಂಗ್ರೆಸ್ ಕಾರ್ಯಕರ್ತರು ಕೈಕಟ್ಟಿಕೊಳ್ತಿಲ್ಲ ಅಥವಾ ನಿಮ್ಮ ಹಾಗೆ ಹರಕುಬಾಯಿಯನ್ನು ಇಟ್ಕೊಳ್ಳಿಲ್ಲ, ಗೌರವಾನ್ವಿತ ಆಗಿದ್ದಾರೆ. ನಮಗೆ ಬೇಕಾದಂತಹ ಉತ್ತರವನ್ನು ಯಾವ ರೀತಿ ಕೊಡಬೇಕು ಆ ರೀತಿ ಕೊಡ್ಲಿಕ್ಕೆ ತಯಾರಿದ್ದಾರೆ. ಈ ದೇಶದಲ್ಲಿ ಹಿಂದುತ್ವವನ್ನು ಬೆಳೆಸಬೇಕು ಅನ್ನುವಂತಹ ಒಂದು ದುರುದ್ದೇಶವನ್ನು ಇಟ್ಕೊಂಡವರು. ಹಿಂದೂ ಧರ್ಮ ಅನ್ನೋದು ಅದು ಇಡೀ ನಮ್ಮ ದೇಶದ ಎಲ್ರಿಗೂ ಸೇರಿದಂತಹ ಧರ್ಮ. ಅದೇ ರೀತಿ ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಮುಸ್ಲಿಂ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಯಾವುದೇ ಧರ್ಮ ಇರಲಿ, ಆ ಧರ್ಮ ಇಡೀ ದೇಶದ, ಈ ದೇಶ ಎಲ್ಲಾ ಧರ್ಮೀಯರಿಗೆ ಸೇರಿದಂತಹದ್ದು, ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ. ಸನ್ಮಾನ್ಯ ಸ್ವಾಮೀಜಿಗಳು ಕೂಡ ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಯಾವುದೇ ರೀತಿಯ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂತಹ ಒಂದು ಮಾತನ್ನ ಆಡ್ಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಮತ್ತು ಇದು ಲೋಕಸಭೆಯಲ್ಲಿ ಅವರು ಮಾತಾಡಿದಂತಹ ಮಾತು. ಈ ಲೋಕಸಭೆಯಲ್ಲಿ ಮಾತಾಡಿದಂತಹ ಮಾತು ಅಲ್ಲಿ ಕಡತದಲ್ಲಿ ಇರ್ತದೆ. ದಯವಿಟ್ಟು ನಿಮ್ಮೊಟ್ಟಿಗೆ ಇದ್ರಲ್ಲ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು, ಕ್ಯಾಪ್ಟನ್, ಈ ದೇಶದ ಯೋಧರಾಗಿ ಕೆಲಸ ಮಾಡಿದವರು, ಅವರಿಗೆ ಗೊತ್ತಿರಬಹುದು. ಅವರ ಹತ್ರ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಆ ಕಡತವನ್ನು ತೆಗೆದು ಅದರಲ್ಲಿ ಏನು ಮಾತನಾಡಿದ್ದಾರೆ ಅನ್ನೋದನ್ನು ದಯವಿಟ್ಟು ಸ್ವಲ್ಪ ಓದಿ. ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಡ್ತಾ ಇರುವವರು ನೀವು. ಭಾರತೀಯ ಜನತಾ ಪಕ್ಷ ಮತ್ತು RSS ನವರು ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಹಿಂದೂಗಳ ಯುವಕರ ಕೈಗೆ ಕತ್ತಿ ಕೊಡ್ತಾ ಇದ್ದಾರೆ, ಹಿಂದೂ ಯುವಕರ ಕೈಗೆ ತ್ರಿಶೂಲ ಕೊಡ್ತಾ ಇದ್ದಾರೆ, ಹಿಂದೂ ಬಾಲಕರನ್ನ ಜೈಲಿಗೆ ಕಳಿಸ್ತಾ ಇದ್ದಾರೆ. ಇಡೀ ದೇಶದ ಯುವ ಜನತೆಯನ್ನ ತಪ್ಪುದಾರಿಗೆ ಹಿಂದುತ್ವದ ಅಮಲ್ನಲ್ಲಿ ನೀವು ಜೈಲಿಗೆ ಕಳಿಸುವಂತಹ, ದೇಶದ್ರೋಹಿಗಳನ್ನಾಗಿ ಮಾಡುವಂತಹ, ಸಮಾಜಘಾತುಗಳನ್ನಾಗಿ ಮಾಡುವಂತಹ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಮಾಡ್ತಾ ಇದೆ. ಎಚ್ಚರ ವಹಿಸಬೇಕು. ಇವತ್ತು ನಿಮಗೆ ದೇಶದಲ್ಲಿ ಅರ್ಥ ಆಗಿರ್ಬೋದು, ಏನು ನೀವು ರಾಮ ಮಂದಿರವನ್ನ ಕಟ್ಟಿದ್ರಿ, ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರವನ್ನ ಕಟ್ಟಿದ್ರಿ, ರಾಮ ಮಂದಿರವನ್ನು ಚುನಾವಣೆಯ ಅಸ್ತ್ರವಾಗಿ ಬಳಸ್ಕೊಂಡ್ರಿ. ರಾಮ ಮಂದಿರ ಒಂದು ದೇವಸ್ಥಾನ. ನಾವು ದೇವಸ್ಥಾನವನ್ನು ಕಟ್ಟಿದ್ರೆ ಆ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವ ಆಗ್ಬೇಕಾದ್ರೆ ಅದು ಸಂಪೂರ್ಣ ಆಗ್ಬೇಕು ಮತ್ತು ಅದರ ತುದಿಯಲ್ಲಿ ಒಂದು ಕಲಶವನ್ನ ಪ್ರತಿಷ್ಠಾಪನೆ ಮಾಡಿ ಬ್ರಹ್ಮ ಕಲಶೋತ್ಸವವನ್ನು ಮಾಡುವಂತಹದ್ದು ಹಿಂದೂ ಧರ್ಮದ ದೇವಸ್ಥಾನಗಳಲ್ಲಿ ನಡೀತಾ ಇರುವಂತಹ ಒಂದು ಪದ್ಧತಿ. ನೀವೇನು ಮಾಡಿದ್ದೀರಿ? ರಾಮ ಮಂದಿರದಲ್ಲಿ ತಾವು ಏನು ಮಾಡಿದ್ದೀರಿ? ಕೇವಲ ಒಂದು ಅಂತಸ್ತನ್ನು ಮಾತ್ರ ಕಟ್ಟಿ ಇವತ್ತು ಚುನಾವಣೆಗೋಸ್ಕರ, ಜನರ ಹಿಂದೂ ಭಾವನೆಗಳನ್ನ ಕೆರಳಿಸುವುದಕ್ಕೋಸ್ಕರ ಅದರಲ್ಲಿ ಬ್ರಹ್ಮ ಕಲಶವನ್ನ ಮಾಡಿದ್ದೀರಿ. ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮ ಕಲಶ ಮಾಡಬೇಕಾದ್ರೆ ಆ ಗರ್ಭಗುಡಿಯ ಒಳಗೆ ತಂತ್ರಿಯವರು ಮತ್ತು ಅರ್ಚಕರು ಬಿಟ್ಟರೆ ಮತ್ತೆ ಯಾರಿಗೂ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಹಿಂದೂ ಧರ್ಮದ ಪದ್ಧತಿ, ಹಿಂದೂ ಶಾಸ್ತ್ರದಲ್ಲಿ ಹೇಳುವಂತಹ ಪದ್ಧತಿ ಏನು ಅಂತ ಹೇಳಿದ್ರೆ, ಗರ್ಭಗುಡಿಯ ಒಳಗೆ ಬ್ರಹ್ಮ ಕಲಶೋತ್ಸವ ಸಂದರ್ಭದಲ್ಲಿ ಪ್ರವೇಶ ಇರುವುದು ತಂತ್ರಿಗಳು ಮತ್ತು ಅರ್ಚಕರಿಗೆ ಮಾತ್ರ. ಯಾವುದೇ ದೇಶದ ಯಾವುದೇ ರಾಜಕಾರಣಿಗೆ, ಅವನು ಪ್ರಧಾನಮಂತ್ರಿ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಗವರ್ನರ್ ಆಗಿರ್ಬೋದು, ಅವನಿಗೆ ಪ್ರವೇಶ ಮಾಡುವಂತಹ ಹಕ್ಕು ಆ ಧರ್ಮದಲ್ಲಿ ಇಲ್ಲ. ನೀವೇನು ಮಾಡಿದ್ರಿ? ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಬ್ರಹ್ಮಕಲಶೋತ್ಸವ ಸಮಾರಂಭದಲ್ಲಿ ಗರ್ಭಗುಡಿಯೊಳಗೆ ಕರೆಸಿಕೊಂಡ್ರಿ. ಅದೇ ನಿಮಗೆ ಶಾಪ. ಇಡೀ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳಿಗೆ
ನೀವು ಅಡ್ಡಿಪಡಿಸಿದ್ದೀರಿ. ಹಿಂದೂ ಅದರ ಪಾಪದ ಫಲವಾಗಿ ರಾಮ ಮಂದಿರ ನಿರ್ಮಾಣ ಮಾಡಿದಂತಹ ಹಿಂದಿಯಲ್ಲಿ, ಕನ್ನಡದಲ್ಲಿ, ತುಳುವಿನಲ್ಲಿ ಒಂದು ಹೇಳ್ತಾರೆ ಪಾರ್ ಅಂತ ಹೇಳಿದ್ರೆ ಓಡು 140ಕ್ಕೂ ಹೆಣಗಾಡ್ತಿದ್ದೀರಿ. ನಾವು 120 ಕಾಂಗ್ರೆಸ್ ಪಕ್ಷ ಏಕಪಕ್ಷವಾಗಿ ಬರ್ತದೆ ಮತ್ತು ನಮ್ಮ INDA ಅಧಿಕಾರಕ್ಕೆ ಬರ್ತದೆ ಅನ್ನುವಂತಹ ಮಾತನ್ನು ಹೇಳಿದ್ದೀವಿ. ನಾವು 120 ಅಂತ ಹೇಳಿದ್ದೀವಿ, 100ಕ್ಕೆ ಬಂದಿದ್ದೀವಿ. ನೀವು 400 ಹೇಳಿ 240ಕ್ಕೆ ಬಂದಿದ್ದೀವಿ. ನಾವು ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿ 272 ಬಂದಿದ್ದೇವೆ, ನೀವು 292 ಬಂದಿದ್ದೀರಿ. ಕೇವಲ 10 ಸೀಟ್ಗಳ ನಮಗೆ ಅಂತರ. ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟ INDA ಒಕ್ಕೂಟ ಇವತ್ತು ಬಲಿಷ್ಠವಾಗಿದೆ ಮತ್ತು ನಿಮ್ಗೆ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಲ್ಲಿ ಜನರು ಪಾಠವನ್ನ ನಿಮ್ಮ ಪಕ್ಷಕ್ಕೆ ಕಲಿಸಿದ್ರ ಅದೇ ಪಾಠವನ್ನ ಉತ್ತರ ಪ್ರದೇಶದಲ್ಲಿಯೂ ಕಲಿಸಿದ್ದಾರೆ. ಮುಂದಿನ ಚುನಾವಣೆಗಿದೆ. ರಾಹುಲ್ ಗಾಂಧಿ ಅವರು 3/4 ಗಂಟೆ ಲೋಕಸಭೆಯಲ್ಲಿ ಮಾತನಾಡುವಾಗ ನಿಮ್ಮ 56 ಇಂಚಿ ಎದೆ ಏನಾಗಿತ್ತು ಸ್ವಾಮಿ? ಸ್ವಲ್ಪ ಟಿವಿ ನೋಡಿದ್ದೀರಾ ನೀವು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಾ? ಏನು ಪರಿಸ್ಥಿತಿ ಆ ಪ್ರಧಾನಮಂತ್ರಿ 56 ಇಂಚಿನ ನಮ್ಮ ಪ್ರಧಾನಮಂತ್ರಿ ಅವರೇನು ವಿಶ್ವಗುರು ಯಾರು ಇಲ್ಲ. ವಿಶ್ವಗುರು ವಿಶ್ವಗುರುರಾಗಿದೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಭಾರತೀಯ ಜನತಾ ಪಕ್ಷ ತನ್ನ ಕೊನೆಯ ದಿನಗಳನ್ನು ಎಣಿಸ್ತಾ ಇದೆ. ಬಂಧುಗಳೇ, ಇನ್ನು ಒಂದು ತಪ್ಪಿದ್ರೆ 2 ವರ್ಷ ನಿಮ್ಮ ಲೋಕಸಭಾ ನಿಮ್ಮ ಅವಧಿ, ಭಾರತ ದೇಶದಲ್ಲಿ NDA ಸರ್ಕಾರದ ಅವಧಿ 1 ವರ್ಷ, ತಪ್ಪಿದ್ರೆ 2 ವರ್ಷ, 700 ದಿವಸ ನಿಮ್ಮ ಖಂಡಿತ ನೀವು ದಾಟುವುದಿಲ್ಲ. ಮುಂದಿನ ಸರ್ಕಾರ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇರ್ತದೆ. ರಾಹುಲ್ ಗಾಂಧಿ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡುವಂಥದ್ದು, ದರ್ಪ ದೌರ್ಜನ್ಯದಿಂದ ಮಾತನಾಡುವಂಥದ್ದು ನಾವು ಖಂಡಿಸ್ತೇವೆ ಮತ್ತು ನಿಮ್ಮ ನಾಳೆಗೆ ಹತೋಟಿಯಲ್ಲಿರಲಿ, ಎಚ್ಚರದಿಂದಿರಿ ಅಂತ ಹೇಳಿ ಸನ್ಮಾನ್ಯ ಭರತ್ ಶೆಟ್ಟಿ ಅವರಿಗೆ, ಕಾಂಗ್ರೆಸ್ ಪಾರ್ಟಿ ಕಿ, ಸೋನಿಯಾ ಗಾಂಧಿ ಕಿ, ಮಲ್ಲಿಕಾರ್ಜುನ ಖರ್ಗೆ ಕಿ, DK ಶಿವಕುಮಾರ್ ಕಿ, ಸಿದ್ದರಾಮಯ್ಯ ಕಿ. ಒಂದು ಪ್ರಸಂಗ, ಬಹುಶಃ ಇದನ್ನು ನಾವು ಎಲ್ಲರೂ ಕಷ್ಟದಿದ್ದಾರೆ, ಇವರು ಎಷ್ಟು ಮಂದಿಯ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಅಂತ ಇವತ್ತು ಇವರು ಹೇಳ್ಬೇಕು. ಬಹುಶಃ ಕೊರೋನಾ ಸಂದರ್ಭದಲ್ಲಿ ಇದೇ ಒಂದು ಈ ಶಾಸಕರು ಒಂದು ಹಿಂದೂ ಮಹಿಳೆಯ ಒಂದು ಮಾಡಿದಂತ ಈ ಒಂದು ವೈದ್ಯ ಅಂತ ಹೇಳಲಿಕ್ಕೆ ಇವತ್ತು ನಮ್ಗೆ ನಾಚಿಕೆ ಆಗುತ್ತೆ. ಬಿಜೆಪಿ ನಾಯಕರು ಇಂಥ ಡೈಲಾಗ್ಗಳನ್ನು ಕೊಟ್ಟಿದ್ದೀರಾ, ಮುಂದಿನ ಸಾಲ ನಿಮಗೆ ಟಿಕೆಟ್ ಬಂದ್. ಇದನ್ನು ನೀವು ಗಮನ ಇಡಬೇಕು. ಯಾವ ನಿಮ್ಮ ನಾಯಕರು ಇಂಥ ಒಂದು ಬಾಯಿ ಬುರುಕತನವನ್ನು ಬಿಟ್ಟಿದ್ದೀರಾ, ಇವತ್ತು ಈಶ್ವರಪ್ಪರಿಂದ ಹಿಡಿದು ತಾವು ನೋಡಿ, ಯಾರಿಗೂ ನಿಮ್ಮ ಪಕ್ಷದ ನಾಯಕರು ನಿಮಗೆ ನೆಕ್ಸ್ಟ್ಗೆ ಅವಕಾಶ ಕೊಡುವುದಿಲ್ಲ. ಇವತ್ತು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರ ಬಗ್ಗೆ ವಿರೋಧ ಪಕ್ಷದವರ ಚೊಚ್ಚಲ ಭಾಷಣದಲ್ಲಿ ಇಷ್ಟು ಉರಿ ಬಿದ್ದಿದೆ, ಇವರಿಗೆ ಇಷ್ಟು ಉರಿ ಬಿದ್ದಿದೆ, ಹೊಟ್ಟೆ ಆಗುವ ತಳಮಳ ತಡೆಯಲಿಕ್ಕೆ ಆಗದೆ ಬಾಯಿಗೆ ಬಂದಾಗೆ ಇವರು ಮಾತಾಡ್ತಾರೆ. ಸಲಾಂ ನಾನು ಹೇಳ್ತೇನೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ. ಹಾಗಾದ್ರೆ ಚೊಚ್ಚಲ ಪ್ರಸಂಗ, ಚೊಚ್ಚಲ ಸನ್ನಿವೇಶ, ಚೊಚ್ಚಲ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಎದೆ ತಟ್ಟಿ ನಿಂತಿದ್ದಾರೆ. ನಮ್ಮ ಮೋದಿಜಿಯವರು 4 ಸಲ ನೀರು ಕೊಡ್ತಿದ್ದಾರೆ, ಎದ್ದು ನೀರು ಕೊಡ್ತಿದ್ದಾರೆ. ಅದೇ ಅಷ್ಟು ಸಲ ನೀರು ಕುಡಿಸಿದ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರ ಎದೆ ಒಟ್ಟಿ ಬಿಡಿ, ಅವರ ಮುಂದೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಗೆ. ಒಂದು ವೇಳೆ ಈ ಭರತ್ ಶೆಟ್ಟಿ ನಮ್ಮ ಮುಂದೆ ಬಂದರೆ ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಇದ್ದೀರಲ್ಲ, ಚಪ್ಪಲಿ ಆಟವನ್ನು ಮಾಡ್ತೇವೆ. ಚಪ್ಪಲಿ ಆಟ ನಿಮ್ಮನ್ನು ಬಿಡುವುದಿಲ್ಲ. ಎಲ್ಲ ನಮ್ಮ ಮಹಿಳೆಯರಿದ್ದಾರೆ ಇಲ್ಲಿ, ಚಪ್ಪಲಿ ಆಟ ಮಾಡಿ ನಿಮ್ಗೆ ಹಾಕ್ತೇವೆ. ಭರತ್ ಶೆಟ್ಟಿ ಅವರೇ ನೆನಪಿಡಿ, ಇನ್ನು ಮುಂದಕ್ಕೆ ನಿಮ್ಮ ಬಾಯಿಯನ್ನು ಹರಿಬಿಟ್ರೆ ಜಾಗ್ರತೆ ಈ ಸಂದರ್ಭದಲ್ಲಿ ಹೇಳಿಕೊಂಡು
ನೀವು ಆಯ್ತು ಅವಕಾಶ ಕೊಟ್ಟಿದ್ದೇವೆ, ಇನ್ನು ಜಾಸ್ತಿ ಮಾಡಬಾರ್ದು ಅಂತ. ಎಲ್ರಿಗೂ ಧನ್ಯವಾದಗಳು. ವಿಧಾನಸಭಾ ಕ್ಷೇತ್ರದ ವತಿಯಿಂದ ಲೋಕಸಭೆಯಲ್ಲಿ ಮಾತಾಡುವಂತಹದ್ದು ಗಂಡಸುತನ. ಇಲ್ಲಿ ಬೀದಿಯಲ್ಲಿ 4 ಜನರನ್ನ ತೆಗೆದುಕೊಂಡು ಮಾತಾಡ್ತಿರಲ್ಲ, ಅದಕ್ಕೆ ಏನನ್ಬೇಕು ಅಂತ ಭರತ್ ಶೆಟ್ಟಿಯೇ ಉತ್ತರ ಕೊಡಬೇಕು. ನಾನು ಇವತ್ತು ಮಾತನ್ನು ಹೇಳ್ತೇನೆ, ಭಾರತ ದೇಶಕ್ಕೆ ಒಂದು ಇನ್ನು ಮುಂದೆ ಈ ದೇಶದ ಆಶಾಕಿರಣ ಆಗಿದ್ರೆ ಅದು ರಾಹುಲ್ ಗಾಂಧಿ ಹೊರತು ಬೇರೆ ಯಾವ ನಾಯಕತ್ವವೂ ಇಲ್ಲ ರಾಹುಲ್ ಗಾಂಧಿ ಮುಂದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟೇ ಮಾತನ್ನು ಹೇಳಿ ನಾವು ಇವತ್ತು ಬಿಜೆಪಿಯವರ ಶಬ್ದವನ್ನು ಬಳಕೆ ಮಾಡುವುದಿಲ್ಲ. ಬಿಜೆಪಿಯವರು ಹೇಳಿದಂಥ ವಿಚಾರಗಳು, ಅವರು ಮಾತಾಡಿದಂಥ ಮಾತುಗಳನ್ನ ಬಳಕೆ ಮಾಡೋದಿಲ್ಲ. ಒಂದು ದಾರಿಯಲ್ಲಿ ನಾಯಿ ಹೋಗ್ತಾ ಇದ್ರೆ ಆ ನಾಯಿಯನ್ನು ಕರೆಸಿ ಇಷ್ಟೂ ಬುದ್ಧಿ ಇಲ್ಲ, ನಾಯಿಗಿಂತ ಕಡೆ ಅಂತ ಮಾತನ್ನು ಹೇಳ್ತಾರೆ. ರಾಹುಲ್ ಗಾಂಧಿ ನಾಯಿಗಿಂತ ಕಡೆ ಅಂತ ನೀವು ಹೇಳಿದ್ರೆ, ರಾಹುಲ್ ಗಾಂಧಿ ಅವರಿಗೆ ಒಂದು ನಾಯಿ ಬಗ್ಗೆ ಒಂದು ವಿಚಾರ ಹೇಳ್ತೇನೆ. ನಾಯಿ ಮನೆಯಲ್ಲಿ ಸಾಕುವ ಪ್ರಾಣಿ. ನಾಯಿ ಮನುಷ್ಯರು ಕೊಡುವಂತ ಗೌರವ, ಒಂದು ಸಾಕಿದ ನಾಯಿಗೆ ಕೃತಜ್ಞತೆ ಇರ್ತದೆ. ಇವತ್ತು ಬಿಜೆಪಿಯವರು ಏನಾದರೂ ಈ ದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ, ಇವತ್ತು ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಆಗಿದ್ರೆ, ಇವತ್ತು ಭರತ್ ಶೆಟ್ಟಿ ಅವರು MLA ಆಗಿದ್ರೆ, ಅದು ಕಾಂಗ್ರೆಸ್ಸಿನ ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಹೋರಾಟದ ಫಲವಾಗಿಯೇ ಇವತ್ತು ಭರತ್ ಶೆಟ್ಟಿ MLA ಆಗಿದ್ದಾರೆ, ಕ್ಯಾಪ್ಟನ್ ಚೌಟ ಸಂಸದರಾಗಿದ್ದಾರೆ, ವೇದವಾಸ್ ಕಾಮತ್ MLA ಆಗಿದ್ದಾರೆ. ಹೊರತು ಅವರ ಹೋರಾಟ ಅಲ್ಲ, ಬಿಜೆಪಿ ಹೋರಾಟ ಅಲ್ಲ. ಬಿಜೆಪಿಯವರು ಬ್ರಿಟಿಷರ ಜೊತೆ ಕೈ ಜೋಡಿಸಿದಂತ ಹೇಳಿಗಳು, ಈ ಹೇಳಿಗಳಿಂದ ನಾವು ಪಾಠ ಕಲಿಯಬೇಕಾಗಿಲ್ಲ. ಬಿಜೆಪಿಗಳು ಕೊಡ್ಲಿಕ್ಕೆ ವಿರೋಧ ಮಾಡಿದರಲ್ಲಿ ಮೊದಲನೇದಾಗಿ RSS ಮತ್ತು ಬಿಜೆಪಿ ಪ್ರಮುಖ ಪಾತ್ರ ಇತ್ತು. ಆದರೆ ಇವತ್ತು ನಾವು ಸಮಾಜವನ್ನು ಕಟ್ಟಿದ್ದೇವೆ, ಸಮಾಜವನ್ನು ಬೆಳೆಸಿದ್ದೇವೆ, ಸಮಾಜದ ಎಲ್ಲ ವರ್ಗಗಳ ಜನರಿಗೆ ಶಾಂತಿ ನೆಮ್ಮದಿಯನ್ನ ಕೊಡುವಂತ ಪ್ರಯತ್ನ ಮಾಡಿದ್ದೇವೆ ಅಂತ ಹೇಳಿ ಸಮಾಜವನ್ನು ಕಟ್ತೇವೆ. ಬೋಲೋ ರಾಹುಲ್ ಗಾಂಧಿ ಕಿ, ಬೋಲೋ ರಾಹುಲ್ ಗಾಂಧಿ ಕಿ, ಬೋಲೋ ರಾಹುಲ್ ಗಾಂಧಿ ಕಿ, ಬೋಲೋ ಸೋನಿಯಾ ಗಾಂಧಿ ಕಿ, ಬೋಲೋ ಸೋನಿಯಾ ಗಾಂಧಿ ಕಿ, ಬೋಲೋ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಜಿ ಕಿ, ಬೋಲೋ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಜಿ ಕಿ, ಬೋಲೋ ಸಿದ್ದರಾಮಯ್ಯ ಕಿ, ಬೋಲೋ ಸಿದ್ದರಾಮಯ್ಯ ಕಿ, ಬೋಲೋ DK ಶಿವಕುಮಾರ್ ಕಿ, ಬೋಲೋ DK ಶಿವಕುಮಾರ್ ಕಿ. ಥ್ಯಾಂಕ್ ಯು. ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತ ಹರೀಶ್ ಕುಮಾರ್ ಅವರು ನಮ್ಮನ್ನು ಉದ್ದೇಶಿಸಿ ಈಗ बोलो भारत माता की, बोलो कांग्रेस पार्टी की, बोलो राहुल गांधी की. ಆಯೋಜಿಸಿದಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಕಾಶ್ ಸಾಲಿಯನ್ರವರು, ವಿಧಾನ ಪರಿಷತ್ನ ಶಾಸಕರಾದ ಐವನ್ ಡಿಸೋಜ ಅವರು ಮತ್ತು ನಮ್ಮೆಲ್ಲ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಲೀಮ್ರವರು, ಎಲ್ಲ ಪಕ್ಷದ ಗೌರವಾನ್ವಿತ ಮುಖಂಡರೇ, ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಂತಹ ವಿಚಾರವಾಗಿ ನಮ್ಮ ನಾಯಕರುಗಳು ಮಾತನಾಡಿದ್ದಾರೆ. ಸನ್ಮಾನ್ಯ ಶಾಸಕರಾದ ಭರತ್ ಶೆಟ್ಟಿ ಅವರು ತಮ್ಮ ಭಾಷಣದಲ್ಲಿ ಅವರು ಆಡಿದಂತಹ ಮಾತುಗಳು, ಅದು ಒಬ್ಬ ಗೌರವಾನ್ವಿತ ವ್ಯಕ್ತಿ ಮಾತನಾಡುವಂತಹ ಮಾತಲ್ಲ, ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಮಾತನಾಡುವಂತಹ ಮಾತಲ್ಲ. ಸನ್ಮಾನ್ಯ ಗೌರವಾನ್ವಿತ ಭರತ್ ಶೆಟ್ಟಿ ಅಂತ ನಾನು ಕರೀತೇನೆ ಅವರನ್ನು. ಯಾಕೆಂತ ಹೇಳಿದ್ರೆ ಎರಡು ರೀತಿಯಲ್ಲಿ ಅವರು ಗೌರವಾನ್ವಿತರು. ಒಂದು, ಗೌರವಾನ್ವಿತ ಶಾಸಕರು. ಈ ಕರ್ನಾಟಕ ರಾಜ್ಯದ 224 ಶಾಸಕರಲ್ಲಿ ಸನ್ಮಾನ್ಯ ಭರತ್ ಶೆಟ್ಟಿ ಅವರು ಒಬ್ಬರು. 7.5 ಕೋಟಿ ಕರ್ನಾಟಕದ ಜನಸಂಖ್ಯೆಯಲ್ಲಿ 224 ಶಾಸಕರ ಪೈಕಿ 75 ವಿಧಾನ ಪರಿಷತ್ ಶಾಸಕರ ಪೈಕಿ 300ರಲ್ಲಿ, ಇಡೀ 7.5 ಕೋಟಿಯ 300ರಲ್ಲಿ ಇವರು ಒಬ್ಬ ವ್ಯಕ್ತಿ. ಅದಕ್ಕೋಸ್ಕರ ಅವರು ಗೌರವಾನ್ವಿತರು. ಇನ್ನೊಂದು, ಅವರು ಯಾಕೆ ಗೌರವಾನ್ವಿತರು ಅಂತ ಹೇಳಿದ್ರೆ, ಈ ನಮ್ಮ ಒಂದು ಪ್ರತಿಷ್ಠಿತವಾದಂತಹ ವೈದ್ಯಕೀಯ ವೃತ್ತಿಯನ್ನ ಭರತ್ ಶೆಟ್ರು ಮಾಡುವವರು. ವೈದ್ಯರಲ್ಲಿ ನಾವು ದೇವರನ್ನು ಕಾಣ್ತೇವೆ ಅನ್ನುವಂಥ ಮಾತಿದೆ. ಬಹುಶಃ ಇಡೀ ವೈದ್ಯಕೀಯ ವೃತ್ತಿಗೆ ಅವರು ಅಪಮಾನ ಮಾಡಿದ್ದಾರೆ. ದೇಶದ 130-140 ಕೋಟಿ ಜನರಿಗೆ ಅವರು ಅಪಮಾನವನ್ನು ಮಾಡಿದ್ದಾರೆ. ಇಂತಹ ಒಬ್ಬ ಶಾಸಕರು ಶಾಸಕರಾಗಲಿಕ್ಕೆ ಅರ್ಹರಲ್ಲ. ಅವರು ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕು.
ಮತ್ತು ಈ ಕ್ಷಣದಿಂದ ಅವರು ಆ ಗೌರವಾನ್ವಿತ ಪ್ರತಿಷ್ಠಿತ ವೈದ್ಯಕೀಯ ವೃತ್ತಿಯನ್ನು ಅವರು ಮಾಡಬಾರದು. ಇಡೀ ದೇಶದ ವೈದ್ಯರಿಗೆ ಅವರು ಅಪಮಾನ ಮಾಡಿದ್ದಾರೆ. ಇಂಥ ಒಬ್ಬ ಪ್ರತಿಷ್ಠಿತ ವೈದ್ಯರಿಗೆ, ಗೌರವಾನ್ವಿತರಿಗೆ ದೇವರು ಯಾಕೆ ಕೊಳಕು ಬಾಯಿ ಕೊಟ್ಟ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಕೊಳಕು ಬಾಯಿ ಅನ್ನುವಂಥದ್ದು ಇವರಿಗೆ ಮಾತ್ರ ಅಲ್ಲ, ಬಿಜೆಪಿಯಲ್ಲಿ ಇನ್ನೊಬ್ರು ನಾಯಕರಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಅವರನ್ನು ವಿಧಾನಸಭಾ ಪರಿಷತ್ನಲ್ಲಿ ಕೊಳಕು ಬಾಯಿ ಅಂತ ಕರೀತಾ ಇದ್ವಿ. ಅವ್ರ ಪಕ್ಷವನ್ನು ಈಗ ಹೊರಗೆ ಹಾಕಿದ್ದಾರೆ. ಅವರನ್ನು ಈಗ ಮತ್ತೆ ಬರ್ಲಿಕ್ಕೆ ನೋಡ್ತಾ ಇದ್ದಾರೆ. ನಮ್ಮ ಈಶ್ವರಪ್ಪನವರು, ಅವರ ತಮ್ಮ ಸನ್ಮಾನ್ಯ ಭರತಶೆಟ್ಟಿ ಅವರು. ಇಂತಹ ಕೊಳಕು ಬಾಯಿ ಯಾರಿಗೂ ಬರಬಾರದು. ಸನ್ಮಾನ್ಯ ಗೌರವಾನ್ವಿತ ಭರತಶೆಟ್ಟಿ ಅವರೇ, ನಾನು ನಿಮ್ಗೆ ಕೇಳ್ತಾ ಇದ್ದೇನೆ, ರಾಹುಲ್ ಗಾಂಧಿ ಯಾರು? ರಾಹುಲ್ ಗಾಂಧಿಯ ಪರಿಚಯ ನಿಮ್ಗೆ ಇದೆಯೇ? ನೀವು ಈ ದೇಶದ ಇತಿಹಾಸವನ್ನು ಓದಿದ್ದೀರಾ? ಈ ದೇಶದ ಇತಿಹಾಸವನ್ನು ನೀವು ಓದಿದ್ರೆ ರಾಹುಲ್ ಗಾಂಧಿ ಯಾರು ಅನ್ನುವಂಥದ್ದು ನಿಮ್ಗೆ ಗೊತ್ತಾಗ್ತದೆ. ಆಗ ನೀವು ಇಂಥ ಮಾತನ್ನು ನೀವು ಆಡ್ತಾ ಇರಲಿಲ್ಲ. ನೆಹರು ಕುಟುಂಬ ಅಂದ್ರೆ ಈ ದೇಶದ ಒಂದು ಪ್ರತಿಷ್ಠಿತ ಮತ್ತು ಅಗರ್ಭ ಶ್ರೀಮಂತ ಕುಟುಂಬ. ಅಗರ್ಭ ಶ್ರೀಮಂತ ಕುಟುಂಬ. ಸ್ವಾತಂತ್ರ್ಯ ಸಂದರ್ಭ, ಭಾರತ ದೇಶ ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ತನ್ನ ಇಡೀ ಅವರ ಏನು ಸಂಪತ್ತಿದೆ, ಅವರ ಮನೆಯನ್ನು ಸಮೇತ ಇಡೀ ಸಂಪತ್ತನ್ನು ಅವರು ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದಂತಹ ಒಂದು ದೇಶದ ಗೌರವಾನ್ವಿತ ಕುಟುಂಬ. ಮೋತಿಲಾಲ್ ನೆಹರೂರವರು, ಜವಾಹರ್ಲಾಲ್ ನೆಹರೂರವರು ಸ್ವಾತಂತ್ರ್ಯ ಯೋಧರು. 11 ವರ್ಷಕ್ಕೂ ಹೆಚ್ಚು ಕಾಲ ನೆಹರೂರವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲುವಾಸ ಅನುಭವಿಸಿದವರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನಿಯಾಗಿದ್ದವರು. ನೆಹರೂರವರು ಪ್ರಧಾನಿಯಾಗಿದ್ದವರು. ಈ ದೇಶದ ರಾಜೀವ್ ಗಾಂಧಿ ಈ ದೇಶದ ಪ್ರಧಾನಿಯಾಗಿದ್ದವರು. ಇಂತಹ ಒಂದು ಪ್ರತಿಷ್ಠಿತ ಕುಟುಂಬ, ದೇಶಕ್ಕೋಸ್ಕರ ಎಲ್ಲವನ್ನು ಸಮರ್ಪಣೆ ಮಾಡಿದಂತಹ ಒಂದು ಕುಟುಂಬ. ಇಂತಹ ಒಂದು ದೊಡ್ಡ ಕುಟುಂಬದ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಿಮಗೆ ಇತಿಹಾಸ ಕಲಿಸ್ತಾರೆ. ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡಿಬೇಕು ಅಂತ ನನಗೆ ಅನಿಸ್ತದೆ ಅಂತ ಹೇಳ್ತೀರಿ ತಾವು. ಒಂದೇ, ನಿಮ್ಮ ಮಕ್ಕಳ ಕೆನ್ನೆಗೆ ನೀವು ಹೊಡೆಯುವುದು ಒಂದೇ. ನೀವು ಆ ರೀತಿ ಅಸಂಬದ್ಧವಾದ ಮಾತನ್ನು ಇನ್ನು ಮುಂದೆ ಆಡಬಾರ್ದು. ನೀವು ನಿಮ್ಮ ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನು ನಾವು ಇವತ್ತು ಜಿಲ್ಲಾ ಕಾಂಗ್ರೆಸ್, ನಮ್ಮ ಬ್ಲಾಕ್ ಕಾಂಗ್ರೆಸ್, ನಮ್ಮ ಕಾರ್ಯಕರ್ತರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡೆಯುವ ಮೊದಲು ನಿಮ್ಮ ಮಂಗಳೂರು ಉತ್ತರದ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬನನ್ನು ನಿಲ್ಲಿಸಿ ಪ್ರಶ್ನಿಸುವ ಧೈರ್ಯವನ್ನು ನೀವು ತೋರಿಸಿ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನನ್ನ ನಿಲ್ಲಿಸಿ ಪ್ರಶ್ನಿಸುವಂತಹ ಒಂದು ದೊಡ್ಡ ಗುಣವನ್ನ, ದೊಡ್ಡ ಒಂದು ಧೈರ್ಯವನ್ನ ನೀವು ಬೆಳೆಸಿಕೊಳ್ಳಿ. ಇಡೀ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ನಿಮಗೆ ಪಾಠವನ್ನು ಕಲಿಸಲಿಕ್ಕೆ ತಯಾರಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರೇನು ಕೈಕಟ್ಟಿಕೊಳ್ತಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಕೈಕಟ್ಟಿಕೊಳ್ತಿಲ್ಲ ಅಥವಾ ನಿಮ್ಮಾಗೆ ಹರಕುಬಾಯಿಯನ್ನು ಇಟ್ಕೊಳ್ಳಿಲ್ಲ. ಗೌರವಾನ್ವಿತವಾಗಿದ್ದಾರೆ. ನಮಗೆ ಬೇಕಾದಂತಹ ಉತ್ತರವನ್ನು ಯಾವ ರೀತಿ ಕೊಡಬೇಕು ಆ ರೀತಿ ಕೊಡ್ಲಿಕ್ಕೆ ತಯಾರಿದ್ದಾರೆ. ಈ ದೇಶದಲ್ಲಿ ಹಿಂದುತ್ವವನ್ನು ಬೆಳೆಸಬೇಕು ಅನ್ನುವಂತಹ ಒಂದು ದುರುದ್ದೇಶವನ್ನು ಇಟ್ಟುಕೊಂಡವರು. ಹಿಂದೂ ಧರ್ಮ ಅನ್ನೋದು ಅದು ಇಡೀ ನಮ್ಮ ದೇಶದ ಎಲ್ರಿಗೂ ಸೇರಿದಂತಹ ಧರ್ಮ. ಅದೇ ರೀತಿ ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಮುಸ್ಲಿಂ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಯಾವುದೇ ಧರ್ಮ ಇರಲಿ, ಆ ಧರ್ಮ ಇಡೀ ದೇಶದ, ಈ ದೇಶ ಎಲ್ಲಾ ಧರ್ಮೀಯರಿಗೆ ಸೇರಿದಂತಹದ್ದು, ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ. ಸನ್ಮಾನ್ಯ ಸ್ವಾಮೀಜಿಗಳು ಕೂಡ ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಯಾವುದೇ ರೀತಿಯ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂತಹ ಒಂದು ಮಾತನ್ನ ಆಡ್ಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಮತ್ತು ಇದು ಲೋಕಸಭೆಯಲ್ಲಿ ಅವರು ಮಾತಾಡಿದಂತಹ ಮಾತು. ಈ ಲೋಕಸಭೆಯಲ್ಲಿ ಮಾತಾಡಿದಂತಹ ಮಾತು ಅಲ್ಲಿ ಕಡತ. ದಯವಿಟ್ಟು ನಿಮ್ಮೊಟ್ಟಿಗೆ ಇದ್ರಲ್ಲ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು, ಕ್ಯಾಪ್ಟನ್, ಈ ದೇಶದ ಯೋಧರಾಗಿ ಕೆಲಸ ಮಾಡಿದವರು. ಅವರಿಗೆ ಗೊತ್ತಿರಬಹುದು. ಅವರ ಹತ್ರ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಆ ಕಡತವನ್ನು ತೆಗೆದು ಅದರಲ್ಲಿ ಏನು ಮಾತನಾಡಿದ್ದಾರೆ ಅನ್ನೋದನ್ನು ದಯವಿಟ್ಟು ಸ್ವಲ್ಪ ಓದಿ. ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಡ್ತಾ ಇರುವವರು ನೀವು. ಭಾರತೀಯ ಜನತಾ ಪಕ್ಷ ಮತ್ತು RSS ನವರು ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಹಿಂದೂಗಳ ಯುವಕರ ಕೈಗೆ ಕತ್ತಿ ಕೊಡ್ತಾ ಇದ್ದಾರೆ. ಹಿಂದೂ ಯುವಕರ ಕೈಗೆ ತ್ರಿಶೂಲ ಕೊಡ್ತಾ ಇದ್ದಾರೆ. ಹಿಂದೂ ಬಾಲಕರನ್ನ ಜೈಲಿಗೆ ಕಳಿಸ್ತಾ ಇದ್ದಾರೆ. ಇಡೀ ದೇಶದ ಯುವ ಜನತೆಯನ್ನ ತಪ್ಪುದಾರಿಗೆ ಹಿಂದುತ್ವದ ಅಮಲ್ನಲ್ಲಿ ನೀವು ಜೈಲಿಗೆ ಕಳಿಸುವಂತಹ, ದೇಶದ್ರೋಹಿಗಳನ್ನಾಗಿ ಮಾಡುವಂತಹ, ಸಮಾಜಘಾತುಕರನ್ನಾಗಿ ಮಾಡುವಂತಹ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಮಾಡ್ತಾ ಇದೆ. ಎಚ್ಚರ ವಹಿಸಬೇಕು. ಇವತ್ತು ನಿಮಗೆ ದೇಶದಲ್ಲಿ ಅರ್ಥ ಆಗಿರ್ಬೋದು, ಏನು ನೀವು ರಾಮ ಮಂದಿರವನ್ನ ಕಟ್ಟಿದ್ರಿ, ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರವನ್ನ ಕಟ್ಟಿದ್ರಿ,
ರಾಮ ಮಂದಿರವನ್ನು ಚುನಾವಣೆಯ ಅಸ್ತ್ರವಾಗಿ ಬಳಸ್ಕೊಂಡ್ರಿ. ರಾಮ ಮಂದಿರ ಒಂದು ದೇವಸ್ಥಾನ. ನಾವು ದೇವಸ್ಥಾನವನ್ನು ಕಟ್ಟಿದ್ರೆ ಆ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಆಗ್ಬೇಕಾದ್ರೆ ಅದು ಸಂಪೂರ್ಣ ಆಗಬೇಕು ಮತ್ತು ಅದರ ತುದಿಯಲ್ಲಿ ಒಂದು ಕಲಶವನ್ನ ಪ್ರತಿಷ್ಠಾಪನೆ ಮಾಡಿ ಬ್ರಹ್ಮಕಲಶೋತ್ಸವವನ್ನು ಮಾಡುವಂತಹದ್ದು ಹಿಂದೂ ಧರ್ಮದ ದೇವಸ್ಥಾನಗಳಲ್ಲಿ ನಡೀತಾ ಇರುವಂತಹ ಒಂದು ಪದ್ಧತಿ. ನೀವೇನು ಮಾಡಿದ್ದೀರಿ? ರಾಮ ಮಂದಿರದಲ್ಲಿ ತಾವು ಏನು ಮಾಡಿದ್ದೀರಿ? ಕೇವಲ ಒಂದು ಅಂತಸ್ತನ್ನು ಮಾತ್ರ ಕಟ್ಟಿ ಇವತ್ತು ಚುನಾವಣೆಗೋಸ್ಕರ ಜನರ ಹಿಂದೂ ಭಾವನೆಗಳನ್ನ ಕೆರಳಿಸುವುದಕ್ಕೋಸ್ಕರ ಅದರಲ್ಲಿ ಬ್ರಹ್ಮಕಲಶವನ್ನ ಮಾಡಿದ್ದೀರಿ. ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮಕಲಶ ಮಾಡಬೇಕಾದ್ರೆ ಆ ಗರ್ಭಗುಡಿಯ ಒಳಗೆ ತಂತ್ರಿಯವರು ಮತ್ತು ಅರ್ಚಕರು ಬಿಟ್ಟರೆ ಮತ್ತೆ ಯಾರಿಗೂ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಹಿಂದೂ ಧರ್ಮದ ಪದ್ಧತಿ, ಹಿಂದೂ ಶಾಸ್ತ್ರದಲ್ಲಿ ಹೇಳುವಂತಹ ಪದ್ಧತಿ ಏನು ಅಂತ ಹೇಳಿದ್ರೆ, ಗರ್ಭಗುಡಿಯ ಒಳಗೆ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಪ್ರವೇಶ ಇರುವುದು ತಂತ್ರಿಗಳು ಮತ್ತು ಅರ್ಚಕನಿಗೆ ಮಾತ್ರ. ಯಾವುದೇ ದೇಶದ ಯಾವುದೇ ರಾಜಕಾರಣಿಗೆ, ಅವನು ಪ್ರಧಾನಮಂತ್ರಿ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಗವರ್ನರ್ ಆಗಿರ್ಬೋದು, ಅವನಿಗೆ ಪ್ರವೇಶ ಮಾಡುವಂತಹ ಹಕ್ಕು ಆ ಧರ್ಮದಲ್ಲಿ ಇಲ್ಲ. ನೀವೇನು ಮಾಡಿದ್ರಿ? ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಬ್ರಹ್ಮಕಲಶೋತ್ಸವ ಸಮಾರಂಭದಲ್ಲಿ ಗರ್ಭಗುಡಿಯೊಳಗೆ ಕರೆಸಿಕೊಂಡ್ರಿ. ಅದೇ ನಿಮಗೆ ಶಾಪ. ಇಡೀ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ನೀವು ಅಡ್ಡಿಪಡಿಸಿದ್ದೀರಿ. ಹಿಂದೂ ಅದರ ಪಾಪದ ಫಲವಾಗಿ ರಾಮ ಮಂದಿರ ನಿರ್ಮಾಣ ಮಾಡಿದಂತಹ, ಹಿಂದಿಯಲ್ಲಿ, ಕನ್ನಡದಲ್ಲಿ, ತುಳುವಿನಲ್ಲಿ ಒಂದು ಹೇಳ್ತಾರೆ ಪಾರ್ ಅಂತ ಹೇಳಿದ್ರೆ ಓಡು. 140ಕ್ಕೂ ಹೆಣಗಾಡ್ತಿದ್ದೀರಿ. ನಾವು 120 ಕಾಂಗ್ರೆಸ್ ಪಕ್ಷ ಏಕಪಕ್ಷವಾಗಿ ಬರ್ತದೆ ಮತ್ತು ನಮ್ಮ INDA ಅಧಿಕಾರಕ್ಕೆ ಬರ್ತದೆ ಅನ್ನುವಂತಹ ಮಾತನ್ನು ಹೇಳಿದ್ದೀವಿ. ನಾವು 120 ಅಂತ ಹೇಳಿದ್ದೀವಿ, 100ಕ್ಕೆ ಬಂದಿದ್ದೀವಿ. ನೀವು 400 ಹೇಳಿ 240ಕ್ಕೆ ಬಂದಿದ್ದೀವಿ. ನಾವು ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿ 272 ಬಂದಿದ್ದೇವೆ, ನೀವು 292 ಬಂದಿದ್ದೀರಿ. ಕೇವಲ 10 ಸೀಟ್ಗಳ ನಮಗೆ ಅಂತರ. ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟ INDA ಒಕ್ಕೂಟ ಇವತ್ತು ಬಲಿಷ್ಠವಾಗಿದೆ ಮತ್ತು ನಿಮ್ಗೆ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಲ್ಲಿ ಜನರು ಪಾಠವನ್ನ ನಿಮ್ಮ ಪಕ್ಷಕ್ಕೆ ಕಲಿಸಿದ್ರ, ಅದೇ ಪಾಠವನ್ನ ಉತ್ತರ ಪ್ರದೇಶದಲ್ಲಿಯೂ ಕಲಿಸಿದ್ದಾರೆ. ಮುಂದಿನ ಚುನಾವಣೆ ಇದೆ. ರಾಹುಲ್ ಗಾಂಧಿ ಅವರು 3/4 ಗಂಟೆ ಲೋಕಸಭೆಯಲ್ಲಿ ಮಾತನಾಡುವಾಗ ನಿಮ್ಮ 56 ಇಂಚಿ ಎದೆ ಏನಾಗಿತ್ತು ಸ್ವಾಮಿ? ಸ್ವಲ್ಪ ಟಿವಿ ನೋಡಿದ್ದೀರಾ ನೀವು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೀರಾ? ಏನು ಪರಿಸ್ಥಿತಿಯ ಪ್ರಧಾನಮಂತ್ರಿ? 56 ಇಂಚಿನ ನಮ್ಮ ಪ್ರಧಾನಮಂತ್ರಿ ಅವರೇನು ವಿಶ್ವಗುರು ಯಾರು ಇಲ್ಲ. ವಿಶ್ವಗುರು ಉಗ್ಗುರು ಆಗಿದೆ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಭಾರತೀಯ ಜನತಾ ಪಕ್ಷ ತನ್ನ ಕೊನೆಯ ದಿನಗಳನ್ನು ಎಣಿಸ್ತಾ ಇದೆ. ಬಂಧುಗಳೇ, ಇನ್ನು ಒಂದು ತಪ್ಪಿದ್ರೆ 2 ವರ್ಷ ನಿಮ್ಮ ಲೋಕಸಭಾ ನಿಮ್ಮ ಅವಧಿ, ಭಾರತ ದೇಶದಲ್ಲಿ NDA ಸರ್ಕಾರದ ಅವಧಿ 1 ವರ್ಷ, ತಪ್ಪಿದ್ರೆ 2 ವರ್ಷ, 700 ದಿವಸ ನಿಮ್ಮ ಖಂಡಿತ ನೀವು ದಾಟುವುದಿಲ್ಲ. ಮುಂದಿನ ಸರ್ಕಾರ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇರ್ತದೆ. ರಾಹುಲ್ ಗಾಂಧಿ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡುವಂಥದ್ದು, ದರ್ಪ ದೌರ್ಜನ್ಯದಿಂದ ಮಾತನಾಡುವಂಥದ್ದು ನಾವು ಖಂಡಿಸ್ತೇವೆ ಮತ್ತು ನಿಮ್ಮ ನಾಳೆಗೆ ಹತೋಟಿಯಲ್ಲಿರಲಿ, ಎಚ್ಚರದಿಂದಿರಿ ಅಂತೇಳಿ ಸನ್ಮಾನ್ಯ ಭರತ್ ಶೆಟ್ಟಿ ಅವರಿಗೆ, ಕಾಂಗ್ರೆಸ್ ಪಾರ್ಟಿ ಕಿ, ಸೋನಿಯಾ ಗಾಂಧಿ ಕಿ, ಮಲ್ಲಿಕಾರ್ಜುನ ಖರ್ಗೆ ಕಿ, DK ಶಿವಕುಮಾರ್ ಕಿ, ಸಿದ್ದರಾಮಯ್ಯ ಕಿ. ಒಂದು ಪ್ರಸಂಗ, ಬಹುಶಃ ಇದನ್ನು ನಾವು ಎಲ್ಲರೂ ಇವು ಕಷ್ಟದಿದ್ದಾರೆ, ಇವರು ಎಷ್ಟು ಮಂದಿಯ ಕಷ್ಟಕ್ಕೆ ಸ್ಪಂದಿಸಿದ್ದಾರೆ ಅಂತ ಇವತ್ತು ಇವರು ಹೇಳ್ಬೇಕು. ಬಹುಶಃ ಕೊರೋನಾ ಸಂದರ್ಭದಲ್ಲಿ ಇದೇ ಒಂದು ಈ ಶಾಸಕರು ಒಂದು ಹಿಂದೂ ಮಹಿಳೆಯ ಒಂದು ಮಾಡಿದಂತ ಈ ಒಂದು ವೈದ್ಯ ಅಂತ ಹೇಳಲಿಕ್ಕೆ ಇವತ್ತು ನಮ್ಗೆ ನಾಚಿಕೆ ಆಗುತ್ತೆ. BJP ನಾಯಕರು ಇಂಥ ಡೈಲಾಗ್ಗಳನ್ನು ಕೊಟ್ಟಿದ್ದೀರಾ, ಮುಂದಿನ ಸಾಲ ನಿಮಗೆ ಟಿಕೆಟ್ ಬಂದ್. ಇದನ್ನು ನೀವು ಗಮನ ಇಡಬೇಕು. ಯಾವ ನಿಮ್ಮ ನಾಯಕರು ಇಂಥ ಒಂದು ಬಾಯಿ ಬುರುಕತನವನ್ನು ಬಿಟ್ಟಿದ್ದೀರಾ, ಇವತ್ತು ಈಶ್ವರಪ್ಪನಿಂದ ಹಿಡಿದು ತಾವು ನೋಡಿ, ಯಾರಿಗೂ ನಿಮ್ಮ ಪಕ್ಷದ ನಾಯಕರು ನಿಮಗೆ ನೆಕ್ಸ್ಟ್ಗೆ ಅವಕಾಶ ಕೊಡೋದಿಲ್ಲ. ಇವತ್ತು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರ ಬಗ್ಗೆ ವಿರೋಧ ಪಕ್ಷದವರ ಚೊಚ್ಚಲ ಭಾಷಣದಲ್ಲಿ ಇಷ್ಟು ಉರಿ ಬಿದ್ದಿದೆ, ಇವರಿಗೆ ಇಷ್ಟು ಉರಿ ಬಿದ್ದಿದೆ, ಹೊಟ್ಟೆಯಲ್ಲಿ ಆಗುವ ತಳಮಳ ತಡೆಯಲಿಕ್ಕೆ ಆಗದೆ ಬಾಯಿಗೆ ಬಂದಾಗ ಇವರು ಮಾತಾಡ್ತಾರೆ. ಸಲಾಂ ನಾನು ಹೇಳ್ತೇನೆ ನಮ್ಮ ರಾಹುಲ್ ಗಾಂಧಿ ಅವರಿಗೆ. ಹಾಗಾದ್ರೆ ಚೊಚ್ಚಲ ಪ್ರಸಂಗ, ಚೊಚ್ಚಲ ಸನ್ನಿವೇಶ, ಚೊಚ್ಚಲ ಅಧಿವೇಶನದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಎದೆ ತಟ್ಟಿ ನಿಂತಿದ್ದಾರೆ. ನಮ್ಮ ಮೋದಿಜಿಯವರು 4 ಸಲ ನೀರು ಕೊಡ್ತಿದ್ದಾರೆ, ಎದ್ದು ನೀರು ಕೊಡ್ತಿದ್ದಾರೆ. ಅದೇ ಅಷ್ಟು ಸಲ ನೀರು ಕುಡಿಸಿದ್ದಾರೆ.
ನೀವು ಆಯ್ತು ಅವಕಾಶ ಕೊಟ್ಟಿದ್ದೇವೆ, ಇನ್ನು ಜಾಸ್ತಿ ಮಾಡಬಾರ್ದು ಅಂತ ಎಲ್ರಿಗೂ ಧನ್ಯವಾದಗಳು. ವಿಧಾನಸಭಾ ಕ್ಷೇತ್ರದ ವತಿಯಿಂದ ಲೋಕಸಭೆಯಲ್ಲಿ ಮಾತಾಡುವಂತಹದ್ದು ಗಂಡಸುತನ. ಇಲ್ಲಿ ಬೀದಿಯಲ್ಲಿ 4 ಜನರನ್ನ ತೆಗೆದುಕೊಂಡು ಮಾತಾಡ್ತಿರಲ್ಲ, ಅದಕ್ಕೆ ಏನನ್ಬೇಕು ಅಂತ ಭರತ್ ಶೆಟ್ಟಿ ಉತ್ತರ ಕೊಡಬೇಕು. ನಾನು ಇವತ್ತು ಮಾತನ್ನು ಹೇಳ್ತೇನೆ, ಭಾರತ ದೇಶಕ್ಕೆ ಒಂದು ಇನ್ನು ಮುಂದೆ ಈ ದೇಶದ ಆಶಾಕಿರಣ ಆಗಿದ್ರೆ ಅದು ರಾಹುಲ್ ಗಾಂಧಿ ಹೊರತು ಬೇರೆ ಯಾವ ನಾಯಕತ್ವವೂ ಇಲ್ಲ ರಾಹುಲ್ ಗಾಂಧಿ ಮುಂದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟೇ ಮಾತನ್ನು ಹೇಳಿ ನಾವು ಇವತ್ತು ಬಿಜೆಪಿಯವರ ಶಬ್ದವನ್ನು ಬಳಕೆ ಮಾಡುವುದಿಲ್ಲ. ಬಿಜೆಪಿಯವರು ಹೇಳಿದಂಥ ವಿಚಾರಗಳು, ಅವರು ಮಾತಾಡಿದಂಥ ಮಾತುಗಳನ್ನ ಬಳಕೆ ಮಾಡೋದಿಲ್ಲ. ಒಂದು ದಾರಿಯಲ್ಲಿ ನಾಯಿ ಹೋಗ್ತಾ ಇದ್ರೆ ಆ ನಾಯಿಯನ್ನು ಕರೆಸಿ ಇಷ್ಟೂ ಬುದ್ಧಿ ಇಲ್ಲ, ನಾಯಿಗಿಂತ ಕಡೆ ಅಂತ ಮಾತನ್ನು ಹೇಳ್ತಾರೆ. ರಾಹುಲ್ ಗಾಂಧಿ ನಾಯಿಗಿಂತ ಕಡೆ ಅಂತ ನೀವು ಹೇಳಿದ್ರೆ, ರಾಹುಲ್ ಗಾಂಧಿ ಅವರಿಗೆ ಒಂದು ನಾಯಿ ಬಗ್ಗೆ ಒಂದು ವಿಚಾರ ಹೇಳ್ತೇನೆ. ನಾಯಿ ಮನೆಯಲ್ಲಿ ಸಾಕುವ ಪ್ರಾಣಿ. ನಾಯಿ ಮನುಷ್ಯರು ಕೊಡುವಂತಹ ಗೌರವ, ಒಂದು ಸಾಕಿದ ನಾಯಿಗೆ ಕೃತಜ್ಞತೆ ಇರ್ತದೆ. ಇವತ್ತು ಬಿಜೆಪಿ ಅವರು ಏನಾದರೂ ಈ ದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ. ಇವತ್ತು ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಆಗಿದ್ರೆ, ಇವತ್ತು ಭರತ್ ಶೆಟ್ಟಿ ಅವರು MLA ಆಗಿದ್ರೆ, ಅದು ಕಾಂಗ್ರೆಸ್ಸಿನ ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಹೋರಾಟದ ಫಲವಾಗಿಯೇ ಇವತ್ತು ಭರತ್ ಶೆಟ್ಟಿ MLA ಆಗಿದ್ದಾರೆ, ಕ್ಯಾಪ್ಟನ್ ಚೌಟ ಸಂಸದರಾಗಿದ್ದಾರೆ, ವೇದವಾಸ್ ಕಾಮತ್ MLA ಆಗಿದ್ದಾರೆ. ಹೊರತು ಅವರ ಹೋರಾಟ ಅಲ್ಲ, ಬಿಜೆಪಿ ಹೋರಾಟ ಅಲ್ಲ. ಬಿಜೆಪಿಯವರು ಬ್ರಿಟಿಷರ ಜೊತೆ ಕೈ ಜೋಡಿಸಿದಂತ ಹೇಳಿಗಳು, ಈ ಹೇಳಿಗಳಿಂದ ನಾವು ಪಾಠ ಕಲಿಯಬೇಕಾಗಿಲ್ಲ. ಬಿಜೆಪಿಗಳು ಕೊಡ್ಲಿಕ್ಕೆ ವಿರೋಧ ಮಾಡಿದರಲ್ಲಿ ಮೊದಲನೇದಾಗಿ RSS ಮತ್ತು ಬಿಜೆಪಿ ಪ್ರಮುಖ ಪಾತ್ರ ಇತ್ತು. ಆದರೆ ಇವತ್ತು ನಾವು ಸಮಾಜವನ್ನು ಕಟ್ಟಿದ್ದೇವೆ, ಸಮಾಜವನ್ನು ಬೆಳೆಸಿದ್ದೇವೆ, ಸಮಾಜದ ಎಲ್ಲ ವರ್ಗಗಳ ಜನರಿಗೆ ಶಾಂತಿ ನೆಮ್ಮದಿಯನ್ನ ಕೊಡುವಂತ ಪ್ರಯತ್ನ ಮಾಡಿದ್ದೇವೆ ಅಂತ ಹೇಳಿ ಸಮಾಜವನ್ನು ಕಟ್ತೇವೆ. ಬೋಲೋ ರಾಹುಲ್ ಗಾಂಧಿ ಕಿ, ಬೋಲೋ ರಾಹುಲ್ ಗಾಂಧಿ ಕಿ, ಬೋಲೋ ರಾಹುಲ್ ಗಾಂಧಿ ಕಿ, ಬೋಲೋ ಸೋನಿಯಾ ಗಾಂಧಿ ಕಿ, ಬೋಲೋ ಸೋನಿಯಾ ಗಾಂಧಿ ಕಿ, ಬೋಲೋ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಜಿ ಕಿ, ಬೋಲೋ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಜಿ ಕಿ, ಬೋಲೋ ಸಿದ್ದರಾಮಯ್ಯ ಕಿ, ಬೋಲೋ ಸಿದ್ದರಾಮಯ್ಯ ಕಿ, ಬೋಲೋ DK ಶಿವಕುಮಾರ್ ಕಿ, ಬೋಲೋ DK ಶಿವಕುಮಾರ್ ಕಿ. ಥ್ಯಾಂಕ್ ಯು. ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತ ಹರೀಶ್ ಕುಮಾರ್ ಅವರು ನಮ್ಮನ್ನು ಉದ್ದೇಶಿಸಿ बोलो भारत माता की, बोलो कांग्रेस पार्टी की, बोलो ರಾಹುಲ್ ಗಾಂಧಿ की. ಆಯೋಜಿಸಿದಂತ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಕಾಶ್ ಸಾಲಿಯನ್ರವರು, ವಿಧಾನ ಪರಿಷತ್ನ ಶಾಸಕರಾದ ಐವನ್ ಡಿಸೋಜರವರು ಮತ್ತು ನಮ್ಮೆಲ್ಲ ಪಕ್ಷದ
ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಲೀಮ್ರವರು, ಎಲ್ಲ ಪಕ್ಷದ ಗೌರವಾನ್ವಿತ ಮುಖಂಡರೇ, ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಂತಹ ವಿಚಾರವಾಗಿ ನಮ್ಮ ನಾಯಕರುಗಳು ಮಾತನಾಡಿದ್ದಾರೆ. ಸನ್ಮಾನ್ಯ ಶಾಸಕರಾದ ಭರತ್ ಶೆಟ್ಟಿ ಅವರು ತಮ್ಮ ಭಾಷಣದಲ್ಲಿ ಅವರು ಆಡಿದಂತಹ ಮಾತುಗಳು ಅದು ಒಬ್ಬ ಗೌರವಾನ್ವಿತ ವ್ಯಕ್ತಿ ಮಾತನಾಡುವಂತಹ ಮಾತಲ್ಲ, ಒಬ್ಬ ಪ್ರತಿಷ್ಠಿತ ವ್ಯಕ್ತಿ ಮಾತನಾಡುವಂತಹ ಮಾತಲ್ಲ. ಸನ್ಮಾನ್ಯ ಗೌರವಾನ್ವಿತ ಭರತ್ ಶೆಟ್ಟಿ ಅಂತ ನಾನು ಕರೀತೇನೆ ಅವರು. ಯಾಕೆಂತ ಹೇಳಿದ್ರೆ ಎರಡು ರೀತಿಯಲ್ಲಿ ಅವರು ಗೌರವಾನ್ವಿತರು. ಒಂದು, ಗೌರವಾನ್ವಿತ ಶಾಸಕರು. ಈ ಕರ್ನಾಟಕ ರಾಜ್ಯದ 224 ಶಾಸಕರಲ್ಲಿ ಸನ್ಮಾನ್ಯ ಭರತ್ ಶೆಟ್ಟಿ ಅವರು ಒಬ್ಬರು. 7.5 ಕೋಟಿ ಕರ್ನಾಟಕದ ಜನಸಂಖ್ಯೆಯಲ್ಲಿ 224 ಶಾಸಕರ ಪೈಕಿ 75 ವಿಧಾನ ಪರಿಷತ್ ಶಾಸಕರ ಪೈಕಿ 300ರಲ್ಲಿ, ಇಡೀ 7.5 ಕೋಟಿಯ 300ರಲ್ಲಿ ಇವರು ಒಬ್ಬ ವ್ಯಕ್ತಿ. ಅದಕ್ಕೋಸ್ಕರ ಅವರು ಗೌರವಾನ್ವಿತರು. ಇನ್ನೊಂದು, ಅವರು ಯಾಕೆ ಗೌರವಾನ್ವಿತರು ಅಂತ ಹೇಳಿದ್ರೆ, ಈ ನಮ್ಮ ಒಂದು ಪ್ರತಿಷ್ಠಿತವಾದಂತಹ ವೈದ್ಯಕೀಯ ವೃತ್ತಿಯನ್ನ ಭರತ್ ಶೆಟ್ರು ಮಾಡುವವರು. ವೈದ್ಯರಲ್ಲಿ ನಾವು ದೇವರನ್ನು ಕಾಣ್ತೇವೆ ಅನ್ನುವಂತ ಮಾತಿದೆ. ಬಹುಶಃ ಇಡೀ ವೈದ್ಯಕೀಯ ವೃತ್ತಿಗೆ ಅವರು ಅಪಮಾನ ಮಾಡಿದ್ದಾರೆ. ದೇಶದ 130-140 ಕೋಟಿ ಜನರಿಗೆ ಅವರು ಅಪಮಾನವನ್ನು ಮಾಡಿದ್ದಾರೆ. ಇಂತಹ ಒಬ್ಬ ಶಾಸಕರು ಶಾಸಕರಾಗಲಿಕ್ಕೆ ಅರ್ಹರಲ್ಲ. ಅವರು ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಮತ್ತು ಈ ಕ್ಷಣದಿಂದ ಅವರು ಆ ಗೌರವಾನ್ವಿತ ಪ್ರತಿಷ್ಠಿತ ವೈದ್ಯಕೀಯ ವೃತ್ತಿಯನ್ನು ಅವರು ಮಾಡಬಾರದು. ಇಡೀ ದೇಶದ ವೈದ್ಯರಿಗೆ ಅವರು ಅಪಮಾನ ಮಾಡಿದ್ದಾರೆ. ಇಂತಹ ಒಬ್ಬ ಪ್ರತಿಷ್ಠಿತ ವೈದ್ಯರಿಗೆ, ಗೌರವಾನ್ವಿತರಿಗೆ ದೇವರು ಯಾಕೆ ಕೊಳಕು ಬಾಯಿ ಕೊಟ್ಟ ಅನ್ನುವಂಥದ್ದು ನಮ್ಮ ಪ್ರಶ್ನೆ. ಕೊಳಕು ಬಾಯಿ ಅನ್ನುವಂಥದ್ದು ಇವರಿಗೆ ಮಾತ್ರ ಅಲ್ಲ, ಬಿಜೆಪಿಯಲ್ಲಿ ಇನ್ನೂ ಒಬ್ರು ನಾಯಕರಿದ್ದಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಅವರನ್ನು ವಿಧಾನಸಭಾ ಪರಿಷತ್ನಲ್ಲಿ ಕೊಳಕು ಬಾಯಿ ಅಂತ ಕರೀತಾ ಇದ್ವಿ. ಅವರ ಪಕ್ಷವನ್ನು ಈಗ ಹೊರಗೆ ಹಾಕಿದ್ದಾರೆ. ಅವರನ್ನು ಈಗ ಮತ್ತೆ ಬರ್ಲಿಕ್ಕೆ ನೋಡ್ತಾ ಇದ್ದಾರೆ ಶಿವಪ್ಪನವರು, ನಮ್ಮ ಈಶ್ವರಪ್ಪನವರು, ಅವರ ತಮ್ಮ ಸನ್ಮಾನ್ಯ ಭರತ್ ಶೆಟ್ಟಿ ಅವರು. ಇಂತಹ ಕೊಳಕು ಬಾಯಿ ಯಾರಿಗೂ ಬರಬಾರದು. ಸನ್ಮಾನ್ಯ ಗೌರವಾನ್ವಿತ ಭರತ್ ಶೆಟ್ಟಿ ಅವರೇ, ನಾನು ನಿಮ್ಗೆ ಕೇಳ್ತಾ ಇದ್ದೇನೆ, ರಾಹುಲ್ ಗಾಂಧಿ ಯಾರು? ರಾಹುಲ್ ಗಾಂಧಿಯ ಪರಿಚಯ ನಿಮ್ಗೆ ಇದೆಯೇ? ನೀವು ಈ ದೇಶದ ಇತಿಹಾಸವನ್ನು ಓದಿದ್ದೀರಾ? ಈ ದೇಶದ ಇತಿಹಾಸವನ್ನು ನೀವು ಓದಿದ್ರೆ ರಾಹುಲ್ ಗಾಂಧಿ ಯಾರು ಅನ್ನುವಂಥದ್ದು ನಿಮ್ಗೆ ಗೊತ್ತಾಗ್ತದೆ. ಆಗ ನೀವು ಇಂತಹ ಮಾತನ್ನು ನೀವು ಆಡ್ತಾ ಇರಲಿಲ್ಲ. ನೆಹರು ಕುಟುಂಬ ಅಂದ್ರೆ ಈ ದೇಶದ ಒಂದು ಪ್ರತಿಷ್ಠಿತ ಮತ್ತು ಅಗರ್ಭ ಶ್ರೀಮಂತ ಕುಟುಂಬ. ಅಗರ್ಭ ಶ್ರೀಮಂತ ಕುಟುಂಬ. ಸ್ವಾತಂತ್ರ್ಯ ಸಂದರ್ಭ, ಭಾರತ ದೇಶ ಕಷ್ಟದಲ್ಲಿರುವಂತಹ ಸಂದರ್ಭದಲ್ಲಿ ತನ್ನ ಇಡೀ ಅವರ ಏನು ಸಂಪತ್ತಿದೆ, ಅವರ ಮನೆಯನ್ನು ಸಮೇತ ಇಡೀ ಸಂಪತ್ತನ್ನು ಅವರು ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದಂತಹ ಒಂದು ದೇಶದ ಗೌರವಾನ್ವಿತ ಕುಟುಂಬ. ಮೋತಿಲಾಲ್ ನೆಹರೂರವರು, ಜವಾಹರ್ಲಾಲ್ ನೆಹರೂರವರು ಸ್ವಾತಂತ್ರ್ಯ ಯೋಧರು. 11 ವರ್ಷಕ್ಕೂ ಹೆಚ್ಚು ಕಾಲ ನೆಹರೂರವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲುವಾಸ ಅನುಭವಿಸಿದವರು. ಶ್ರೀಮತಿ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನಿಯಾಗಿದ್ದವರು. ನೆಹರೂರವರು ಪ್ರಧಾನಿಯಾಗಿದ್ದವರು. ಈ ದೇಶದ ರಾಜೀವ್ ಗಾಂಧಿ ಈ ದೇಶದ ಪ್ರಧಾನಿಯಾಗಿದ್ದವರು. ಇಂತಹ ಒಂದು ಪ್ರತಿಷ್ಠಿತ ಕುಟುಂಬ, ದೇಶಕ್ಕೋಸ್ಕರ ಎಲ್ಲವನ್ನು ಸಮರ್ಪಣೆ ಮಾಡಿದಂತಹ ಒಂದು ಕುಟುಂಬ. ಇಂತಹ ಒಂದು ದೊಡ್ಡ ಕುಟುಂಬದ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಿಮಗೆ ಇತಿಹಾಸ ಕಲಿಸ್ತಾರೆ. ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡಿಬೇಕು ಅಂತ ನನಗೆ ಅನಿಸ್ತದೆ ಅಂತ ಹೇಳ್ತೀರಿ ತಾವು. ಒಂದೇ, ನಿಮ್ಮ ಮಕ್ಕಳ ಕೆನ್ನೆಗೆ ನೀವು ಹೊಡೆಯುವುದು ಒಂದೇ. ನೀವು ಆ ರೀತಿ ಅಸಂಬದ್ಧವಾದ ಮಾತನ್ನು ಇನ್ನು ಮುಂದೆ ಆಡಬಾರ್ದು. ನೀವು ನಿಮ್ಮ ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ವಿಚಾರವನ್ನು ನಾವು ಇವತ್ತು ಜಿಲ್ಲಾ ಕಾಂಗ್ರೆಸ್, ನಮ್ಮ ಬ್ಲಾಕ್ ಕಾಂಗ್ರೆಸ್, ನಮ್ಮ ಕಾರ್ಯಕರ್ತರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಕೆನ್ನೆಗೆ ಹೊಡೆಯುವ ಮೊದಲು ನಿಮ್ಮ ಮಂಗಳೂರು ಉತ್ತರದ ಕಾಂಗ್ರೆಸ್ ಕಾರ್ಯಕರ್ತ ಒಬ್ಬನನ್ನು ನಿಲ್ಲಿಸಿ ಪ್ರಶ್ನಿಸುವ ಧೈರ್ಯವನ್ನು ನೀವು ತೋರಿಸಿ. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನನ್ನ ನಿಲ್ಲಿಸಿ ಪ್ರಶ್ನಿಸುವಂತಹ ಒಂದು ದೊಡ್ಡ ಗುಣವನ್ನ, ದೊಡ್ಡ ಒಂದು ಧೈರ್ಯವನ್ನ ನೀವು ಬೆಳೆಸಿಕೊಳ್ಳಿ. ಇಡೀ ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ನಿಮಗೆ ಪಾಠವನ್ನು ಕಲಿಸಲಿಕ್ಕೆ ತಯಾರಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರೇನು ಕೈಕಟ್ಟಿಕೊಳ್ತಿಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಕೈಕಟ್ಟಿಕೊಳ್ತಿಲ್ಲ ಅಥವಾ ನಿಮ್ಮ ಹಾಗೆ ಹರಕುಬಾಯಿಯನ್ನು ಇಟ್ಕೊಳ್ಳಿಲ್ಲ. ಗೌರವಾನ್ವಿತ ಆಗಿದ್ದಾರೆ. ನಮಗೆ ಬೇಕಾದಂತಹ ಉತ್ತರವನ್ನು ಯಾವ ರೀತಿ ಕೊಡಬೇಕು
ಆ ರೀತಿ ಕೊಡ್ಲಿಕ್ಕೆ ತಯಾರಿದ್ದಾರೆ. ಈ ದೇಶದಲ್ಲಿ ಹಿಂದುತ್ವವನ್ನು ಬೆಳೆಸಬೇಕು ಅನ್ನುವಂತಹ ಒಂದು ದುರುದ್ದೇಶವನ್ನು ಇಟ್ಕೊಂಡವರು. ಹಿಂದೂ ಧರ್ಮ ಅನ್ನೋದು ಅದು ಇಡೀ ನಮ್ಮ ದೇಶದ ಎಲ್ರಿಗೂ ಸೇರಿದಂತಹ ಧರ್ಮ. ಅದೇ ರೀತಿ ಕ್ರಿಶ್ಚಿಯನ್ ಧರ್ಮ ಇರ್ಬೋದು, ಮುಸ್ಲಿಂ ಧರ್ಮ ಇರ್ಬೋದು, ಜೈನ ಧರ್ಮ ಇರ್ಬೋದು, ಯಾವುದೇ ಧರ್ಮ ಇರಲಿ, ಆ ಧರ್ಮ ಇಡೀ ಈ ದೇಶ ಎಲ್ಲಾ ಧರ್ಮೀಯರಿಗೆ ಸೇರಿದಂತಹದ್ದು, ಕೇವಲ ಹಿಂದೂಗಳಿಗೆ ಮಾತ್ರ ಅಲ್ಲ. ಸನ್ಮಾನ್ಯ ಸ್ವಾಮೀಜಿಗಳು ಕೂಡ ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಯಾವುದೇ ರೀತಿಯ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂತಹ ಒಂದು ಮಾತನ್ನ ಆಡ್ಲಿಲ್ಲ ಅನ್ನುವಂಥದ್ದನ್ನ ಹೇಳ್ತಾರೆ. ಮತ್ತು ಇದು ಲೋಕಸಭೆಯಲ್ಲಿ ಅವರು ಮಾತಾಡಿದಂತಹ ಮಾತು. ಈ ಲೋಕಸಭೆಯಲ್ಲಿ ಮಾತಾಡಿದಂತಹ ಮಾತು ಅಲ್ಲಿ ಕಡತದಲ್ಲಿ ಇರ್ತದೆ. ದಯವಿಟ್ಟು ನಿಮ್ಮೊಟ್ಟಿಗೆ ಇದ್ರಲ್ಲ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು, ಕ್ಯಾಪ್ಟನ್, ಈ ದೇಶದ ಯೋಧರಾಗಿ ಕೆಲಸ ಮಾಡಿದವರು, ಅವರಿಗೆ ಗೊತ್ತಿರಬಹುದು. ಅವರ ಹತ್ರ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಆ ಕಡತವನ್ನು ತೆಗೆದು ಅದರಲ್ಲಿ ಏನು ಮಾತನಾಡಿದ್ದಾರೆ ಅನ್ನೋದನ್ನು ದಯವಿಟ್ಟು ಸ್ವಲ್ಪ ಓದಿ. ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಡ್ತಾ ಇರುವವರು ನೀವು. ಭಾರತೀಯ ಜನತಾ ಪಕ್ಷ ಮತ್ತು RSS ನವರು ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ. ಹಿಂದೂಗಳ ಯುವಕರ ಕೈಗೆ ಕತ್ತಿ ಕೊಡ್ತಾ ಇದ್ದಾರೆ, ಹಿಂದೂ ಯುವಕರ ಕೈಗೆ ತ್ರಿಶೂಲ ಕೊಡ್ತಾ ಇದ್ದಾರೆ, ಹಿಂದೂ ಬಾಲಕರನ್ನ ಜೈಲಿಗೆ ಕಳಿಸ್ತಾ ಇದ್ದಾರೆ. ಇಡೀ ದೇಶದ ಯುವ ಜನತೆಯನ್ನ ತಪ್ಪುದಾರಿಗೆ ಹಿಂದುತ್ವದ ಅಮಲ್ನಲ್ಲಿ ನೀವು ಜೈಲಿಗೆ ಕಳಿಸುವಂತಹ, ದೇಶದ್ರೋಹಿಗಳನ್ನಾಗಿ ಮಾಡುವಂತಹ, ಸಮಾಜಘಾತುಕರನ್ನಾಗಿ ಮಾಡುವಂತಹ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಮಾಡ್ತಾ ಇದೆ. ಎಚ್ಚರ ವಹಿಸಬೇಕು. ಇವತ್ತು ನಿಮ್ಗೆ ದೇಶದಲ್ಲಿ ಅರ್ಥ ಆಗಿರ್ಬೋದು, ಏನು ನೀವು ರಾಮ ಮಂದಿರವನ್ನ ಕಟ್ಟಿದ್ರಿ, ಉತ್ತರ ಪ್ರದೇಶದಲ್ಲಿ ರಾಮ ಮಂದಿರವನ್ನ ಕಟ್ಟಿದ್ರಿ, ರಾಮ ಮಂದಿರವನ್ನು ಚುನಾವಣೆಯ ಅಸ್ತ್ರವಾಗಿ ಬಳಸ್ಕೊಂಡ್ರಿ. ರಾಮ ಮಂದಿರ ಒಂದು ದೇವಸ್ಥಾನ. ನಾವು ದೇವಸ್ಥಾನವನ್ನು ಕಟ್ಟಿದ್ರೆ ಆ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಆಗ್ಬೇಕಾದ್ರೆ ಅದು ಸಂಪೂರ್ಣ ಆಗ್ಬೇಕು ಮತ್ತು ಅದರ ತುದಿಯಲ್ಲಿ ಒಂದು ಕಲಶವನ್ನ ಪ್ರತಿಷ್ಠಾಪನೆ ಮಾಡಿ ಬ್ರಹ್ಮಕಲಶೋತ್ಸವನ್ನ ಮಾಡುವಂತಹದ್ದು ಹಿಂದೂ ಧರ್ಮದ ದೇವಸ್ಥಾನಗಳಲ್ಲಿ ನಡೀತಾ ಇರುವಂತಹ ಒಂದು ಪದ್ಧತಿ. ನೀವೇನು ಮಾಡಿದ್ದೀರಿ? ರಾಮ ಮಂದಿರದಲ್ಲಿ ತಾವು ಏನು ಮಾಡಿದ್ದೀರಿ? ಕೇವಲ ಒಂದು ಅಂತಸ್ತನ್ನು ಮಾತ್ರ ಕಟ್ಟಿ ಇವತ್ತು ಚುನಾವಣೆಗೋಸ್ಕರ ಜನರ ಹಿಂದೂ ಭಾವನೆಗಳನ್ನ ಕೆರಳಿಸುವುದಕ್ಕೋಸ್ಕರ ಅದರಲ್ಲಿ ಬ್ರಹ್ಮಕಲಶವನ್ನ ಮಾಡಿದ್ದೀರಿ. ಹಿಂದೂ ಧರ್ಮದ ಪ್ರಕಾರ ಬ್ರಹ್ಮಕಲಶ ಮಾಡಬೇಕಾದ್ರೆ ಆ ಗರ್ಭಗುಡಿಯ ಒಳಗೆ ತಂತ್ರಿಯವರು ಮತ್ತು ಅರ್ಚಕರು ಬಿಟ್ಟರೆ ಮತ್ತೆ ಯಾರಿಗೂ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಹಿಂದೂ ಧರ್ಮದ ಪದ್ಧತಿ, ಹಿಂದೂ ಶಾಸ್ತ್ರದಲ್ಲಿ ಹೇಳುವಂತಹ ಪದ್ಧತಿ ಏನು ಅಂತ ಹೇಳಿದ್ರೆ, ಗರ್ಭಗುಡಿಯ ಒಳಗೆ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಪ್ರವೇಶ ಇರುವುದು ತಂತ್ರಿಗಳು ಮತ್ತು ಅರ್ಚಕನಿಗೆ ಮಾತ್ರ. ಯಾವುದೇ ದೇಶದ ಯಾವುದೇ ರಾಜಕಾರಣಿಗೆ, ಅವನು ಪ್ರಧಾನಮಂತ್ರಿ ಆಗಿರ್ಬೋದು, ರಾಷ್ಟ್ರಪತಿ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಗವರ್ನರ್ ಆಗಿರ್ಬೋದು, ಅವನಿಗೆ ಪ್ರವೇಶ ಮಾಡುವಂತಹ ಹಕ್ಕು ಆ ಧರ್ಮದಲ್ಲಿ ಇಲ್ಲ. ನೀವೇನು ಮಾಡಿದ್ರಿ? ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಬ್ರಹ್ಮಕಲಶೋತ್ಸವ ಸಮಾರಂಭದಲ್ಲಿ ಗರ್ಭಗುಡಿಯೊಳಗೆ ಕರೆಸಿಕೊಂಡ್ರಿ. ಅದೇ ನಿಮಗೆ ಶಾಪ. ಇಡೀ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಗಳಿಗೆ ನೀವು ಅಡ್ಡಿಪಡಿಸಿದ್ದೀರಿ. ಹಿಂದೂ ಅದರ ಪಾಪದ ಫಲವಾಗಿ ರಾಮ ಮಂದಿರ ನಿರ್ಮಾಣ ಮಾಡಿದಂತಹ, ಹಿಂದಿಯಲ್ಲಿ, ಕನ್ನಡದಲ್ಲಿ, ತುಳುವಿನಲ್ಲಿ ಒಂದು ಹೇಳ್ತಾರೆ ಪಾರ್ ಅಂತ ಹೇಳಿದ್ರೆ ಓಡು 140ಕ್ಕೂ ಹೆಣಗಾಡ್ತಿದ್ದೀರಿ. ನಾವು 120 ಕಾಂಗ್ರೆಸ್ ಪಕ್ಷ ಏಕಪಕ್ಷವಾಗಿ ಬರ್ತದೆ ಮತ್ತು ನಮ್ಮ INDA ಅಧಿಕಾರಕ್ಕೆ ಬರ್ತದೆ ಅನ್ನುವಂತಹ ಮಾತನ್ನು ಹೇಳಿದ್ದೀವಿ. ನಾವು 120 ಅಂತ ಹೇಳಿದ್ದೀವಿ, 100ಕ್ಕೆ ಬಂದಿದ್ದೀವಿ. ನೀವು 400 ಹೇಳಿ 240ಕ್ಕೆ ಬಂದಿದ್ದೀವಿ. ನಾವು ಅಧಿಕಾರಕ್ಕೆ ಬರ್ತೇವೆ ಅಂತ ಹೇಳಿ 272 ಬಂದಿದ್ದೇವೆ, ನೀವು 292 ಬಂದಿದ್ದೀರಿ. ಕೇವಲ 10 ಸೀಟ್ಗಳ ನಮಗೆ ಅಂತರ. ಕಾಂಗ್ರೆಸ್ ಪಕ್ಷದ ಮೈತ್ರಿಕೂಟ INDA ಒಕ್ಕೂಟ ಇವತ್ತು ಬಲಿಷ್ಠವಾಗಿದೆ ಮತ್ತು ನಿಮ್ಗೆ ಏನು